ಕೆಲಸ ಮಾಡಿದಂಥ ಉಳ್ಳಾಲ ಬ್ಲಾಕ್ನ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಂತ ಹೇಳಿಕೊಂಡು ಇವತ್ತು ನಾವು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮೊಂದಿಗೆ ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕರು, ನಮ್ಮ ವಿಧಾನಸಭಾ ವ್ಯಾಪ್ತಿಯಲ್ಲಿ ಇರುವಂಥ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅವರು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬ್ಲಾಕಿನ ಮಾಜಿ ಅಧ್ಯಕ್ಷರು, ಮೂಡದ ಮಂಗಳೂರು ನಗರಾಭಿವೃದ್ಧಿ ಸಮಿತಿಯ ಮೂಡದ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮವರೇ ಮೂಡದ ಮಾಜಿ ಅಧ್ಯಕ್ಷರು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಆದಂಥ ಹಾಜಿ ಇಬ್ರಾಹಿಂ ಕೋಡಿಚಾಲರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಉಳ್ಳಾಲ ಬ್ಲಾಕ್ಗೆ ಲೋಕಸಭಾ ಚುನಾವಣೆಗೆ ಉಸ್ತುವಾರಿಯಾಗಿ ಜಿಲ್ಲಾ ಕಾಂಗ್ರೆಸ್ ಹಾಕಿರುತ್ತದೆ ಶ್ರೀಯುತ ದೇವದಾಸ್ ಭಂಡಾರಿ, ಅವರನ್ನು ಕೂಡ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಡೆನಿಸ್ ಡಿಸೋಜ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಫಿರೋಜ್ ಮಲಾರ್ ಅವರನ್ನು ಕೂಡ ನಾವು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ದೀಪಕ್ ಪಿಲಾರ್ ಇದ್ದಾರೆ, ಅವರನ್ನು ಕೂಡ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಿಸಾನ್ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ನಗರಸಭೆಯ ಸದಸ್ಯರುಗಳು, ಅದೇ ರೀತಿ ಪಟ್ಟಣ ಪಂಚಾಯತ್ ಸದಸ್ಯರುಗಳು, ಅದೇ ರೀತಿ ಪುರಸಭೆಯ ಸದಸ್ಯರುಗಳನ್ನು ಕೂಡ ನಾನು ಆರ್ಥಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು ಹಾಗೂ ಎಲ್ಲ ಸದಸ್ಯರನ್ನು ಕೂಡ ಆರ್ಥಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆಗೆ ಭಾಳಷ್ಟು ಈ ಒಂದು ಸುಡು ಬಿಸಿಲಿನಲ್ಲಿ ಕೂಡ ಭಾಳ ಕೆಲಸ ಮಾಡಿದ್ದೀರಿ. ಅದೇ ರೀತಿ ನಿಮಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ದು ನಮ್ಮ ಬ್ಲಾಕಿನ ಆದ್ಯ ಕರ್ತವ್ಯ ಆಗಿದೆ. ಆದ್ದರಿಂದ ಇವತ್ತು ಆ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಬಂದಂಥ ಎಲ್ಲರನ್ನು ಕೂಡ ನಾನು ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಚುನಾವಣೆಯ ಕಾಲ ಬಂದಿದೆ. ನಾಡದು 3ನೇ ತಾರೀಕಿಗೆ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿಕ್ಕಿದೆ. ಈಗಾಗಲೇ ಕೋಡ್ ಆಫ್ ಕಾಂಡಕ್ಟ್ ಆಗಿದೆ. ನಾಡದು ಜೂನ್ 3ನೇ ತಾರೀಕಿಗೆ ಶಿಕ್ಷಕರ ಮತ್ತು ಪದವೀಧರರ ಚುನಾವಣೆ ಜರುಗಲಿಕ್ಕಿದೆ. ನಾಳೆ ನಮಗೆ ವಾಟರ್ ಲಿಸ್ಟ್ ಸಿಗ್ತದೆ, ಎಷ್ಟು ಜನ ಮತದಾರರಿದ್ದಾರೆ ಅಂತ ನಾಳೆ ಗೊತ್ತಾಗ್ತದೆ. ಅದನ್ನು ನಾನು ಬೇರೆ ಬೇರೆ ಗ್ರಾಮಕ್ಕೆ ಅದನ್ನು ಗ್ರಾಮವಾಸಿಯೂ ಇಲ್ಲ, ಅದು ಒಟ್ಟಾರೆ ಇರುವಂಥದ್ದು. ಅದನ್ನು ನಾವು ಅಡ್ರೆಸ್ ನೋಡಿ ಪ್ರತಿ ಗ್ರಾಮಕ್ಕೆ ಎಷ್ಟೆಷ್ಟು ಮತದಾರರಿದ್ದಾರೆ ಹಂಚಿ ನಾವು ಪುನಃ ಮೀಟಿಂಗ್ ಕರೆದು ನಿಮಗೆ ನಾವು ಕೊಡಬೇಕಾಗಿದೆ. ನಂತರ ಕೂಡ 3 ತಿಂಗಳ ನಂತರ ಕೂಡ ಚುನಾವಣೆ ಬರ್ತದೆ. ಇದು ಚುನಾವಣೆಯ ಪರ್ವೇ ಆಗಿದೆ. ಮೊನ್ನೆ ಲೋಕಸಭೆ ಆಯಿತು, ಈಗ ಪದವೀಧರ ಕ್ಷೇತ್ರ, ನಂತರ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರ, ನಂತರ ಉಳ್ಳಾಲ ನಗರಸಭೆ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು ಇವತ್ತು ಕಾಲ ಕಳೆಯುವಂಥ ಕ್ರಮ ಆಗಿದೆ. ನಾನು ಯಾವತ್ತು ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿದ್ದೇನೆ, ಅದರೊಂದು ಚುನಾವಣೆ. ನಾನು ಉಳ್ಳಾಲ ನಗರಸಭೆಯ ಚುನಾವಣೆ ಇನ್ನು 6 ತಿಂಗಳು ಬಾಕಿ ಇದೆ. ಹಾಗೆ ಚುನಾವಣೆ ಪರ್ವದಲ್ಲಿ ಮೊನ್ನೆ ನಮ್ಮ ಶಾಸಕರು ಕೂಡ ಅದನ್ನು ಹೇಳಿ ನಗಾಡ್ತಾ ಇದ್ದರು, ನೀವು ಬಂದರೆ ಈ ಚುನಾವಣೆಯ ಸಮಯದಲ್ಲಿ ಬಂದಿದ್ದೀರಿ ಅಂತ ಹೇಳಿಕೊಂಡು. ತೊಂದರೆ ಇಲ್ಲ, ನಾನು ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ ಕಾರಣ ಆ ಚುನಾವಣೆಯನ್ನು ಎಲ್ಲ ನಾಯಕರ ಸಹಕಾರ, ಯಾಕಂತೇಳಿ ನಾನು ಎಲ್ಲರನ್ನು ಇಟ್ಕೊಂಡಿದ್ದೇನೆ. ಆದರೆ ಎಲ್ಲ ನಾಯಕರ ಸಹಕಾರದಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಸಲ ಲೋಕಸಭಾ ಚುನಾವಣೆ ಕೂಡ ನಾವು ಕೆಲಸ ಮಾಡಿ ಒಳ್ಳೆಯ ಯಶಸ್ಸಾಗಿದೆ. ಸುಮಾರು 149 ನಮ್ಮ ಉಳ್ಳಾಲ ಬ್ಲಾಕಿಗಿದೆ. ಅದರಲ್ಲಿ 58 ಬೂತಿನಲ್ಲಿ 80%ಕ್ಕಿಂತಲೂ ಜಾಸ್ತಿ ಮತದಾನವಾಗಿದೆ. ನಿಮ್ಮೆಲ್ಲರ ಸಹಕಾರ, ನಮ್ಮ ಮಾತ್ರ ಕೆಲಸ ಅಲ್ಲ, ಎಲ್ಲ ಕಾರ್ಯಕರ್ತರ ಸಹಕಾರದಿಂದ 58 ಬೂತ್ಗಳಲ್ಲಿ ಟೋಟಲ್ ವಿಧಾನಸಭಾ ಕ್ಷೇತ್ರದಲ್ಲಿ 100 ಚಿಲ್ಲರೆ ಬೂತಲ್ಲಿ 80%ಗಿಂತ ಜಾಸ್ತಿ ಮತದಾನ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಅದಕ್ಕಾಗಿ ಶಾಸಕರಿಗೆ ಕೂಡ ಖುಷಿಯಾಗಿದೆ. ಯಾಕಂತೇಳಿ ಅವರು ಹೇಳಿದ್ದಾರೆ ಮೊನ್ನೆ, ನಾನು ಅದಕ್ಕೆ ನೋಡಿ ಇದು ಯಾವ ರೀತಿ ಅದರಲ್ಲಿ ವೋಟ್ ಬರ್ತದೆ ನೋಡಿ ಆ ಪ್ರತಿ ಬೂತಿಗೆ ಕೂಡ ಪ್ರೈಸನ್ನು ಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ. ಇನ್ನೊಂದು ದೊಡ್ಡ ಸಭೆಯನ್ನು ಮಾಡಿ ನಮ್ಮ ಚುನಾವಣೆ ಆದ ನಂತರ, ಎಲ್ಲ ಚುನಾವಣೆ ಆಗಿ ಫಲಿತಾಂಶ ಬಂದ ನಂತರ ಒಂದು ಸಭೆಯನ್ನು ಕರೆದು ಅವರು ಹೇಳಿದ್ದಾರೆ, ಎಲ್ಲರಿಗೂ ಊಟದ ವ್ಯವಸ್ಥೆ ಮತ್ತು ಪ್ರೈಸ್ ಕೂಡ ನಾನು ಕೊಡ್ತೇನೆ ಅಂತ ಹೇಳಿದೆ. ಅದಕ್ಕಾಗಿ ನೋಡಿ ಈಗ 80% ಮೇಲೆ ಕೆಲಸ ಮಾಡಿರೋದು ಅವಕಾಶ ಸಿಕ್ಕಿದಾಗೆ ಆಯಿತು. ಸ್ವಾಗತ ಭಾಷಣ ಮಾಡಿದಂಥ ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯರವರಿಗೂ ಸ್ವಾಗತಿಸುತ್ತೇನೆ. ಇನ್ನು ಸಭೆಯನ್ನು ಉದ್ದೇಶಿಸಿ ಹಾಜಿ ಇಬ್ರಾಹಿಂ ಕೋಲ್ಜಲ್ರವರು 2 ಮಾತನಾಡಬೇಕು ಅಂತ ಕೇಳಿಕೊಳ್ತೇವೆ. ಶ್ರೀಮತಿ ಶಕುಂತಲಾ ಶೆಟ್ಟಿಯವರೇ, ಬ್ಲಾಕಿನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯ ನಾಯಕರು ಆಗಿರ್ತಕ್ಕಂಥ ರಮೇಶ್ ಶೆಟ್ಟಿಯವರೇ,
ಬ್ಲಾಕಿನ ಮಾಜಿ ಅಧ್ಯಕ್ಷರು ಮೂಡದ ಸದಾಶಿವ ಉಳ್ಳಾಲ್ರವರೇ, ನಮ್ಮ ಈ ಬ್ಲಾಕಿಗೆ ವೀಕ್ಷಕರಾಗಿ ಬಂದಂಥ ದೇವದಾಸ್ ಭಂಡಾರಿಯವರೇ, ನಮ್ಮ ಬ್ಲಾಕಿನ ಅಧ್ಯಕ್ಷರು ಒಳ್ಳೆಯ ಅನುಭವಿ ಆದ ಕಾರಣ ಇವತ್ತು ನಮ್ಮ ನೆಚ್ಚಿನ ಶಾಸಕರು ವಿಧಾನಸಭೆಯ ಸಭಾಧ್ಯಕ್ಷರು ಆಗಿರ್ತಕ್ಕಂಥ UP ಖಾದರ್ ಅವರ ಸಲಹೆ ಮೇರೆಗೆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇದು ನಿಜಕ್ಕೂ ಅಭಿನಂದನೀಯ. ಯಾತಕ್ಕಂತ ಹೇಳಿದರೆ ಚುನಾವಣೆಯ ಸೋಲು ಗೆಲುವು ಇರುವುದು ಕಾರ್ಯಕರ್ತರ ಕೈಯಲ್ಲಿ. ಈ ಸಲ ನಮಗೆ ಬಹಳ ಸಂತೋಷ, ಒಳ್ಳೆಯ ಫಲಿತಾಂಶ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ನಮ್ಮಲ್ಲಿದೆ. ಮಾತ್ರ ಅಲ್ಲ, ಹೆಚ್ಚಿನ ಉತ್ಸಾಹದಿಂದ ಹೆಚ್ಚಿನ ಮತ ಕೂಡ ಚಲಾವಣೆ ಆಗಿದೆ. ಇವತ್ತು 75% ಮೇಲೆ 80%ವರೆಗೆ ವೋಟ್ ಆಗಿದೆ ಅಂತ ಹೇಳಿದರೆ ಅದು ಖಂಡಿತವಾಗಿ ನಮ್ಮ ಗೆಲುವಿನ ಶುಭ ಸೂಚನೆ ಅಂತಕ್ಕಂಥ ಆಕಾಂಕ್ಷೆ ನಮ್ಮದು. ಯಾತಕ್ಕಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ ಹೆಚ್ಚಿನ ಮತ ಚಲಾವಣೆ ಆಗುತ್ತದೋ ಆ ಸಂದರ್ಭಗಳಲ್ಲಿ ನಾವೆಲ್ಲ ಗೆದ್ದ ಪೂರ್ವ ಇತಿಹಾಸ ಇದೆ. ಆದ್ದರಿಂದ ಇವತ್ತು ನಮ್ಮ ಅಭ್ಯರ್ಥಿ ಬಹಳ ಒಳ್ಳೆಯ ನಿಷ್ಕಳಂಕ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷ ನಮಗೆ ಅಭ್ಯರ್ಥಿಯನ್ನಾಗಿ ಕೊಟ್ಟಿತ್ತು. ಅವರ ಏನು ಕಾರ್ಯವೈಖರಿ ಇತ್ತು ನಮಗೆಲ್ಲ ಸಂತೋಷವಾಗಿತ್ತು. ಅದಕ್ಕೆ ಪ್ರತಿರೂಪವಾಗಿ ಎಲ್ಲ ಕಾರ್ಯಕರ್ತರು ಮತ್ತು ಸ್ಥಳೀಯ ಮಟ್ಟದ ನಾಯಕರು ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಕೆಲಸ ಮಾಡಿದ ಫಲಿತಾಂಶ ಸಿಗ್ತದೆ. ಯಾಕಂತ ಹೇಳಿದರೆ ನಾವು ಉಳ್ಳಾಲದಲ್ಲಿ ಈ ಹಿಂದೆ ಕೂಡ ಜನಾರ್ದನ ಪೂಜಾರಿಯವರು 9 ಸಲ ಸ್ಪರ್ಧೆ ಮಾಡಿ 4 ಸಲ ಸತತವಾಗಿ ಸೋತಾಗಲು, 5 ಸಲ ಸತತವಾಗಿ ಗೆದ್ದಾಗಲು, ವೀರಪ್ಪ ಮೊಯ್ಲಿಯವರು 2 ಸಲ ಸೋತಾಗಲು, ಮಿಥುನ್ ರೈ ಇವರು 1 ಸಲ ಸೋತಾಗಲು ಕೂಡ ಉಳ್ಳಾಲದಲ್ಲಿ 15ರಿಂದ 30-32 ಸಾವಿರದವರೆಗೆ ಲೀಡನ್ನು ನಾವು ಕೊಟ್ಟಿದ್ದೇವೆ. ಆದ್ದರಿಂದ ಇವತ್ತು ಉಳ್ಳಾಲದ ಮಟ್ಟಿಗೆ ನಾವು ಹೇಳುವುದರೆ ಈ ಸಲ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಿಂದ ಸುಧಾರಣ 20 ಸಾವಿರದವರೆಗೆ ಜಾಸ್ತಿ ಮತ ಕಾಂಗ್ರೆಸ್ಸಿಗೆ ಸಿಗ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದು ಸತ್ಯ ಆಗುತ್ತದೆ ಕೂಡ. ಯಾತಕ್ಕಂತ ಹೇಳಿದರೆ ಫಲಿತಾಂಶ ಬರಬೇಕಿದ್ದರೆ ನಾವು ಉಳ್ಳಾಲ ಬ್ಲಾಕಿನವರು ಅತ್ಯಂತ ಜಾಸ್ತಿ ಹೆಚ್ಚಿನ ಬಹುಮತ ಕೊಟ್ಟರೆ ನಾವೆಲ್ಲ ಸಂದರ್ಭಗಳಲ್ಲಿ ಗೆದ್ದಿದ್ದೇವೆ. ಆದ್ದರಿಂದ ಆ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ನಿಮಗೆ ಅಭಿನಂದನೆ ಕೊಡಲಿಕ್ಕೆ ಈ ಸಭೆಯನ್ನು ಕರೆಯಲಾಗಿದೆ. ನೀವೆಲ್ಲ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದನ್ನು ನಾವೆಲ್ಲ ಗ್ರಾಮಗಳಲ್ಲಿ ಕೂಡ ಭೇಟಿ ಕೊಟ್ಟಾಗ ನಮಗೆ ತಿಳುವಳಿಕೆ ಆಗಿದೆ. ಆದ್ದರಿಂದ ಉಳ್ಳಾಲದಲ್ಲಿ ಈ ಸಲ ಅತ್ಯಂತ ಭರ್ಜರಿ ಬಹುಮತ ಸಿಗ್ತದೆ. ಇವತ್ತು ನಮ್ಮ ಸ್ಪೀಕರ್ ಅವರಿಗೆ ಸ್ಪೀಕರ್ ಆದ ಕಾರಣ ಇಂತಹ ಸಭೆಗಳಿಗೆ ಬರಲಿಕ್ಕೆ ಅಸಾಧ್ಯ ಆಗುತ್ತದೆ. ಮಾತ್ರ ಅಲ್ಲ, ಅವರು ಟ್ರೀಟ್ಮೆಂಟ್ನಲ್ಲಿ ಕೂಡ ಇವತ್ತು ತ್ರಿಚೂರಿನಲ್ಲಿದ್ದಾರೆ. ಇನ್ನೂ ಕೂಡ ಒಂದು 15 ದಿವಸ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ಅವರು ತಿಳಿಸಿದ್ದಾರೆ. ಆದ್ದರಿಂದ ಅವರ ಆರೋಗ್ಯಕ್ಕಾಗಿ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಅವರಿಗೆ ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಅವರು ಹೇಳಿದರು, ನಾನು ಇಲ್ಲದಿದ್ದರೂ ಕೂಡ ನೀವೆಲ್ಲ ನಾನು ಇದ್ದ ಹಾಗೆ ಅಂತ ಭಾವಿಸಿಕೊಂಡು ಕೆಲಸ ಮಾಡಬೇಕು. ಯಾತಕ್ಕಂತ ಹೇಳಿದರೆ ಒಬ್ಬ ಜನನಾಯಕ ಹೇಗಿರಬೇಕು ಎಂಬುದನ್ನು UT ಖಾದರ್ ಅವರು ನಮಗೆ ತೋರಿಸಿ ಕೊಟ್ಟಿದ್ದಾರೆ. ಅಂಥದ್ದೇ ನಿರೀಕ್ಷೆಯನ್ನು ಈ ಸಲ ಲೋಕಸಭಾ ಅಭ್ಯರ್ಥಿಯಲ್ಲಿ ಕೂಡ ನಿರೀಕ್ಷೆ ಮಾಡಿದ್ದೇವೆ. ಯಾತಕ್ಕಂತ ಹೇಳಿದರೆ ಅವರನ್ನು ಹತ್ತಿರದಿಂದ ಬಲ್ಲವನಾದ ನಾನು, ಅವರ ಜಾತ್ಯತೀತ ನಿಲುವು, ಅವರ ಸರಳತೆ, ಅವರ ಸಮಾನತೆ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿ ಇರುವ ಕಾರಣ ಅವರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ಜಾಸ್ತಿ. ಇವತ್ತು ಶಕುಂತಲಾ ಶೆಟ್ಟಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವತ್ತು ಅವರು ನಮ್ಮವರೇ. ಯಾತಕ್ಕಂದರೆ ಪುತ್ತೂರಿನಲ್ಲಿ ಶಾಸಕರಾಗಿದ್ದರೂ ಕೂಡ ಈಗ ಒಂದು 5-6 ವರ್ಷಗಳಿಂದ ಇಲ್ಲಿಯೇ ಮನೆ ಮಾಡಿ ಇಲ್ಲೇ ವಾಸ್ತವ್ಯವನ್ನು ಹೂಡಿ ನಮಗೆ ಹುರುಪನ್ನು ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಕಳೆದ ಸಲ ನಾವು ಸೋತದ್ದು ಯಾಕೆ ಅಂತ ನಾವೆಲ್ಲ ವಿಮರ್ಶೆ ಮಾಡಿದಾಗ ಮಹಿಳೆಯರ ಮತ್ತು ಯುವಕರ ಓಟು ನಮಗೆ ವಿರುದ್ಧವಾಗಿ BJPಗೆ ಪರವಾಗಿ ಹೋದ ಕಾರಣ
ನಾವು ಸೋತಿದ್ದೇವೆ ಎಂಬುದನ್ನು ಅರಿಯಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಆದರೆ ಈ ಸಲ ನಮಗೆ ಬಹಳ ನಿರೀಕ್ಷೆ ಇದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ಯಾರಂಟಿಯ ಪ್ರಯೋಜನ ಪಡೆದ ಕಾರಣ ಇವತ್ತು ಅನೇಕ ಹೆಂಗಸರಲ್ಲಿ ನಾನು ವಿಚಾರಣೆ ಮಾಡಿದಾಗ ಹಿಂದೂ ಹೆಂಗಸರು, ನಮ್ಮ ಸಹೋದರಿಯರು, ಮುಸ್ಲಿಂ ಸಹೋದರಿಯರು, ಕ್ರೈಸ್ತ ಸಹೋದರಿಯರು ಹೇಳಿದ್ದಾರೆ, ಈ ಸಲ ನಾವು ಗೆಲ್ಲಿಸಿ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನು ಇಟ್ಟಿದ್ದಾರೆ. ಅದರಿಂದ ಮಹಿಳೆಯರ ಭಾಗದಿಂದಲೂ ನಮಗೆ ಹೆಚ್ಚಿನ ನಿರೀಕ್ಷೆ ಸಿಗಬಹುದು. ಯುವಕರು ಕೂಡ ಅನೇಕ ಜನ ನಮ್ಮ ಏನು ಗ್ಯಾರಂಟಿ ಯೋಜನೆ ಇದೆ ಮತ್ತು ಮೊನ್ನೆ ನಾವು ಕೊಟ್ಟ ಪ್ರಣಾಳಿಕೆ ಇದೆ, ಅದರಿಂದ ಆಕರ್ಷಿತರಾಗಿ ಯುವಕರು ಮತ್ತು ಮಹಿಳೆಯರು ಕೂಡ ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ಇದೆ. ಇವತ್ತು ನಮ್ಮ ಕೊಣಾಜೆಯಲ್ಲಿ ಮೊನ್ನೆ ದೇವಣ್ಣ ಶೆಟ್ಟರು ಇಂಥ ಒಂದು ಕಾರ್ಯಕ್ರಮ ಮಾಡಿದರು. ಕೊಣಾಜೆ ಗ್ರಾಮದವರಿಗೆ ಅಭಿನಂದನೆ ಅವರು ಕೊಟ್ಟಿದ್ರು. ಇವತ್ತು ಬ್ಲಾಕ್ ಮಟ್ಟದಲ್ಲಿ ನಮ್ಮ ರಮೇಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಉಳಿಬೇಕಿದ್ದರೆ, ಕಾಂಗ್ರೆಸ್ ಪಕ್ಷ ಬೆಳೀಬೇಕಿದ್ದರೆ, ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಿದ್ದರೆ ನಿಮ್ಮ ಪರಿಶ್ರಮ ಬಹಳ ಜಾಸ್ತಿ ಇರುವುದರಿಂದ ನಿಮಗೆ ಅಭಿನಂದನೆ ಕೊಡುವುದು ನಮ್ಮ ಕರ್ತವ್ಯ ಕೂಡ ಆದ ನೆಲೆಯಲ್ಲಿ ಆ ಕರ್ತವ್ಯವನ್ನು ರಮೇಶ್ ಶೆಟ್ಟರವರು ಮತ್ತು ಅವರ ಬಳದವರು ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದಿಸಿ, ನಿಮಗೆ ನಮಗೆ ಸರ್ವಶಕ್ತನಾದಂಥ ಆ ಭಗವಂತ, ನಾವೆಲ್ಲ ಧರ್ಮದವರು ದೇವರು ಒಬ್ಬನೇ ಎಂಬುದರಲ್ಲಿ ಹಿಂದೂಗಳಿಗೂ ವಿಷಾದ ಇದೆ, ಮುಸಲ್ಮಾನರಿಗೂ ಇದೆ, ಕ್ರೈಸ್ತರಿಗೂ ಇದೆ. ಆದ್ದರಿಂದ ದೇವರೊಬ್ಬನೇ, ಹಲವು ಬಗೆ ದಾರಿ ಬೇರೆ ಬೇರೆ ಅಂತ ಪುರಂದರದಾಸರು ಹೇಳಿದ್ದಾರೆ. ಆದ್ದರಿಂದ ಜಗದೊಡೆಯನು ಒಬ್ಬನೇ ಆಗಿರೋದರಿಂದ, ನಾವೆಲ್ಲರೂ ಅವನ ಆಗಿರುವುದರಿಂದ, ಸೃಷ್ಟಿಕರ್ತ ಒಬ್ಬನೇ ಎಂತಕ್ಕಂಥ ವಿಶ್ವಾಸದೊಂದಿಗೆ ನಾವು ನೀವು ಒಂದಾಗಿ ಬಾಳಬೇಕಾದಂಥ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆ ಕೈಗೂಡಬೇಕಿದ್ದರೆ ಸರ್ವಧರ್ಮೀಯರನ್ನು ಸಮಾನತೆಯಿಂದ ಕಾಣುವಂಥ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಆಳುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾವು ಅನುಭವಿ ರಾಜಕಾರಣಿ ಪಕ್ಷ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸಿದ ಹಾಜಿ ಇಬ್ರಾಹಿಂ ಕೋಡ್ಜಾಲ್ರವರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳು. ಇನ್ನು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದಂಥ ರೇಣುಕರ್ ಅವರು ಮುಂದುಗಡೆ ಬರಬೇಕು. ಶ್ರೀಯುತ ಶಗುಂತಲ ಶೆಟ್ಟಿಯವರವರಿಗೆ ಪಕ್ಷದ ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಕಾಂಗ್ರೆಸ್ ಪಕ್ಷದ ವಿವಿಧ ಯೋಜನೆಗಳನ್ನು ಮೆಚ್ಚಿ ಇನ್ನೂ ಹಲವಾರು ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದಿಂದ ಆದಂಥ ಲಾಭ, ಅದೇ ರೀತಿ ಮನೆಯ ಒಂದು ಖರ್ಚು ವೆಚ್ಚಕ್ಕಾಗಿ ಪಕ್ಷದ ವತಿಯಿಂದ ಹಲವಾರು ಯೋಜನೆಗಳನ್ನು ಕೈಗೊಂಡಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರೂ ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಆಕರ್ಷಿತರಾಗಿದ್ದಾರೆ. ಅವರಿಗೆ ರೇಣುಕರ್ ಅವರಿಗೆ ಪಕ್ಷದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇನ್ನು ಈಗ ತಾನೇ ಬಂದಂಥ ಜಿಲ್ಲಾ ಕಾಂಗ್ರೆಸ್ನ ಸದಸ್ಯರಾದ ಶ್ರೀಯುತ ಸುರೇಶ್ ಭಟ್ನಾಕರ್, ಅಬ್ದುಲ್ ರೆಹಮಾನ್ ಕೋಡಿಜಾಲ್, ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ ದಿನೇಶ್ ರೈ ಉಳ್ಳಾಲಗುತ್ತು, ಅದೇ ರೀತಿ ಎಲ್ಲ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಬಂದಿದ್ದೀರಾ, ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಬಂದಿದ್ದೀರಾ, ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ಸಿನ ಸದಸ್ಯರಾದಂಥ ರವಿರಾಜ್ ಶೆಟ್ಟಿ ನೂತನವಾಗಿ ಆಯ್ಕೆ ಆಗಿ ಬಹುಶಃ ಸದಾಶಿವ ಉಳ್ಳಾಲ್ ಅವರ ಜಾಗವನ್ನು ಭರ್ತಿ ಮಾಡಿದಂತಹ ರಮೇಶ್ ಶೆಟ್ರೆ, ಪ್ರಥಮವಾಗಿ ನಾನು ದೇವರಲ್ಲಿ ಬೇಡೋದು, ಹೇಗೆ ಸದಾಶಿವ ಉಳ್ಳಾಲ್ ಅವರು ಮಂಗಳೂರು ಕ್ಷೇತ್ರವನ್ನು ಕಾಂಗ್ರೆಸ್ಸಿಗೆ ಕೊಟ್ಟರ, ಹಾಗೇನೆ ನಿಮ್ಮ ಆಡಳಿತದಲ್ಲಿ ಮಂಗಳೂರು ಲೋಕಸಭೆ ಕಾಂಗ್ರೆಸ್ ಕೈಗೆ ಬರಲಿ ಅಂತ ಪ್ರಥಮವಾಗಿ ದೇವರಲ್ಲಿ ಬೇಡ್ತಾ ಇದ್ದೇನೆ. ಉಳ್ಳಾಲ್ರು ಮಾರ್ಗದರ್ಶನದಲ್ಲಿ ನಿಮ್ಗೆ ಏನು ತೊಂದರೆ ಇಲ್ಲ.
ನಾನು ಪಕ್ಷಕ್ಕೆ ಬರುವಾಗಿದ್ದವರು ಅಧ್ಯಕ್ಷರಾಗಿ ಕೋರ್ಜಾಲ ಅವರು. ತಲೆಗೆ ಎಲ್ಲರ ಹೆಸರು ಪೂರ್ತಿ ಗೊತ್ತಿಲ್ಲ. ಹಾಗೆ ದೇವದಾಸ್ ಅವರೇ, ಆ ತಲೆಯಿಂದ ದಿನೇಶ್ರವರಿಂದ ಇಲ್ಲಿವರೆಗಿರುವ ಎಲ್ಲ ಸಹೋದರರೇ, ಬಂಧುಗಳೇ, ಪಕ್ಷ ಅಂತ ಹೇಳಿದ್ರೆ ನಾವು ಎಲ್ಲ ಇಲ್ಲಿ ಕೂತವರು ಮಾತ್ರ ಪಕ್ಷ ಅಲ್ಲ. ಪಕ್ಷ ಇರುವುದು ಅಲ್ಲಿ ಕೂತವರ ಕೈಯಲ್ಲಿ. ನಾವು ನಿಮಗೆ ಬುದ್ಧಿ ಹೇಳಲಿಕ್ಕೆ ಇದ್ದವರ ಹಾಗೆ ಅದರ ಮೇಲೆ ನಾವು ತಂದ ಓಟುಗಳು ಅದು ಸ್ವಲ್ಪ ಇದು. ಆದರೆ ಮನೆಗೆ ಹೋಗಿ ಓಟು ಕೇಳಿದವರು ನೀವು. ಒಂದು ಗಾದೆ ಇದೆ, ಬಿಸಿಲಿರಲಿ ಮಳೆ ಇರಲಿ ಆ ಬೆಂಕಿಯೇ ಸುರಿಲಿ, ಆದರೆ ಎಲ್ಲವನ್ನು ಸಹಿಸಿಕೊಂಡು ಈಗ ದಿನೇಶ್ ಇಲ್ಲಿ ಕೂತು ಈ ಸಣ್ಣ ಬಿಸಿಲಿಗೆ ಓಡಿ ಹೋಗಿ ಅಲ್ಲಿ. ಹಾಗಿರುವಾಗ ಇಡೀ ದಿನ ಮನೆಗೆ ಹೋಗಿ ಓಟು ಕೇಳಿದವರು ನೀವು. ಜೊತೆಗೆ ನಮ್ಮನ್ನು ನೋಡಿ ಕೆಲವರು ಓಟು ಕೊಡ್ತಾರೆ. ನಮ್ಮೂರಿನಲ್ಲಿ ನಮ್ಮ ಆಚೆ ಮನೆಯಲ್ಲಿ ನನ್ನ ಕೋಳಿಗೆ ಕಲ್ಲು ಬಿಸಾಡಿದ್ದಾರೆ, ನನ್ನ ಆಡಿಗೆ ಹೊಡೆದಿದ್ದಾರೆ ಅಂತ ನಾವು ಜಗಳ ಮಾಡಿದವರು ನಾಳೆ ಹೋಗಿ ಕಾಂಗ್ರೆಸ್ಗೆ ಒಂದು ಓಟು ಕೊರಿ ಅಂತ ಹೇಳಿದರೆ ಕೊರ್ಪ ಬಲೆ ಅಂತ ಹೇಳುವವರೇ ಜಾಸ್ತಿ. ಅದಕ್ಕಿಂತ ಪ್ರೀತಿಯಲ್ಲಿ ಗೆದ್ದು ಮನಸ್ಸು ಗೆದ್ದು ನಾವು ಓಟು ಮಾಡುವಂತಹ ಕಾರ್ಯಕರ್ತರಿಂದಾಗಿ ಪಕ್ಷ ಗೆಲ್ತದೆ. ಆದರೆ ಈ ಬಾರಿ ಇನ್ನೊಂದು ವಿಶೇಷ, ಪಕ್ಷ ಯಾವತ್ತೂ ಎಲ್ರಿಗೂ ಗೊತ್ತಿದೆ, ಕಾಂಗ್ರೆಸ್ ಅಂದರೆ ಜಾತ್ಯತೀತ. ಅಲ್ಲಿ ಧರ್ಮದಲ್ಲಿ ಅಂದರೆ ಎರಡೂ ಧರ್ಮ ಆಯಿತು. ಒಂದು ಬಾಲ ಇದ್ದ ಧರ್ಮ, ಆ ಧರ್ಮಕ್ಕೆ ಹೆಚ್ಚು ಒತ್ತು ಕೊಡದೆ, ಧರ್ಮ ಅವರವರ ಪಾಲನೆ ಧರ್ಮ. ನಾವು ಒಂಥರ ಧರ್ಮ ಅಂದರೆ ನಾನು ನೆನೆಸಿದ್ದು ಒಂಥರ ಕಾನೂನಿನ ಥರ. ನಮ್ಮ ಧರ್ಮ ನಾವು ಹೇಳ್ತೇವೆ, ಆಗ ಉನ್ನೇರ ದಾನ ನುಪ್ಪಿದ್ದು ಇಂಜಿ ದಾನ ಅನ್ನಲು ಕೊರ್ಕ, ಅದು ನಮ್ಮ ಧರ್ಮ. ಯಾಕಂದರೆ ಸಮಾನತೆಯಲ್ಲಿ ನೋಡುವಂತಹ ಮನಸ್ಸಿದ್ದದ್ದು. ಆ ಧರ್ಮವನ್ನು ಉಳಿಸಿಕೊಂಡು ಜಾತ್ಯತೀತವಾಗಿ, ನಮಗೆ ಜಾತಿ ಮುಖ್ಯವೇ ಅಲ್ಲ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಬದುಕಬೇಕು. ಹಾಗೆ ನಮ್ಮ ಇಡೀ ಭಾರತದಲ್ಲಿ ಶಾಂತಿ ಸೌಹಾರ್ದತೆ ಬೇಕು ಅಂತ ಬಯಸುವಂತಹ ಪಕ್ಷ ಅದು ಕಾಂಗ್ರೆಸ್. ಆ ಕಾಂಗ್ರೆಸ್ಸಿನಲ್ಲಿ ಕೆಲಸ ಮಾಡ್ತಾ ಇವತ್ತು ಎಲ್ಲರ ನಿರೀಕ್ಷೆನು ಈಗ ಕೋರ್ಜಾಲ್ ಅವರು ಹೇಳುವಾಗ 30,000 ಲೀಡಲ್ಲಿ ಮಂಗಳೂರು ಕ್ಷೇತ್ರ ಕಳೆದ MP ಗೆದ್ದಿದೆ. ಬಾಕಿಯವರೆಲ್ಲ ಮೈನಸ್ಸಲ್ಲಿ ಹೋಗಿದ್ದೇವೆ. ಆದರೆ ಈ ಬಾರಿ ಸುಳ್ಳೆ ಪುತ್ತೂರು ನನಗೆ ಈಗಲೂ ವಿಶ್ವಾಸ ಇಲ್ಲ. ಇರುವುದೇ ನಮಗೆ ಎರಡು, ಒಂದು ಉಳ್ಳಾಲ, ಒಂದು ಪುತ್ತೂರು ಹೇಳ್ತೇವಲ್ಲ, ಏನೋ ಅದೃಷ್ಟದ ಆಟದಲ್ಲಿ ಕಳೆದ ಸಲ ಗೆದ್ದಿದ್ದೇವೆ. ಆದರೆ ಕಳೆದ ಬಾರಿಯಿಂದ ಈ ಬಾರಿ ಅಂತರ ಕಡಿಮೆ ಖಂಡಿತ ಆಗ್ತದೆ ಅಂತ ಹೇಳುವ ನಿರೀಕ್ಷೆ. ಹಾಗೆಯೇ ನೀವು ಕಳೆದ ಸಲ 30,000 ಲೀಡು ತೆಗೆದಿದ್ರೆ ಈ ಬಾರಿ ಅದು ಒಂದು 50-60ಕ್ಕೆ ಹೋಗುವುದು. ಲಕ್ಷಕ್ಕೆ ಬಂದರೆ ಬಹುಶಃ ಖಾದರ್ ಬಹಳ ಎತ್ತರದ ವ್ಯಕ್ತಿತ್ವದಲ್ಲಿ ಮಿಂಚುತ್ತಾರೆ ಅಂತ ನನಗೆ ಕಾಣ್ತದೆ. ಯಾಕಂದರೆ ಎಲ್ಲಿ ಹೋದ್ರು ನಾವು ನಮ್ಮ ಎರಡು ಅಭ್ಯರ್ಥಿಗಳು ಕಳಂಕರಹಿತರು. ಆದರೆ ನಮ್ಮ ಅಭ್ಯರ್ಥಿ ಬಹಳ ಚುರುಕಲ್ಲಿ ಓಡಾಡ್ತಾ ಇದ್ರು. ಇನ್ನೊಂದು, ಈಗ ನಾನು ಬರುವಾಗ ಯಾರೋ ಕೇಳಿದ್ರು, ಪುತ್ತೂರುಡೇರ್ಲ ಗೊಬ್ಬುದುಪ್ಪೇರ ಸುಳ್ಳೆದೇರ್ಲ ಅಂದಲ್ಲ ಆದುಪ್ಪ. ಇಲ್ಲಿ ಈ ಬಾರಿ ಏನು ಆಟ ಆಡುವವರಿಲ್ಲ. ಯಾಕಂದರೆ ಹೊಸ ಮುಖ ಗುಂಪು ಮಾಡ್ತಿದ್ರು, ಅವರನ್ನು ಇಳಿಸ್ಬೇಕು ಹತ್ತಿಸ್ಬೇಕು ಅಂತ ಲೆಕ್ಕ ಮಾಡಬೇಕಿದ್ರೆ ಇನ್ನೂ ನೋಡ್ಬೇಕಷ್ಟೆ. ಆದ ಕಾರಣ ಈ ಬಾರಿ ಅದು ಎಲ್ಲೂ ಇಲ್ಲ. ಇರುವುದು 5 ಗ್ಯಾರಂಟಿಗಳನ್ನು ಪಡೆದಂತಹ ಮಹಿಳೆಯರು 15% 20% ನಮ್ಮ ಕಡೆಗೆ ಬಂದರೆ ನಾವು ಖಂಡಿತವಾಗಿಯೂ ಅದಕ್ಕೆ ಯಾರೂ ಅಡ್ಡ ಬರಲಿಕ್ಕೆ ಆಗುವುದಿಲ್ಲ. ಹಾಗೇನೆ ಯಾವತ್ತು ಆ ಕಡೆಯಿಂದ ನಾನು ಹೇಳುದು, ಮೊನ್ನೆ ಇತ್ತೀಚೆಗೆ ಓಟಿಗಿಂತ ಮೊದಲು ಒಬ್ರು BJP ಮಹಿಳೆ ಸಿಕ್ಕಿದ್ರು ನನಗೆ. ಕಡಿಮೆನೂ ಇದ್ದವರಲ್ಲ, ಸಾಧಾರಣ ಒಂದು 80 ಕಂಡಿ ಅಡಿಕೆ ಹಾಕುವಂಥವರು. ಅವರು ನನಗೆ ಕೇಳಿದ್ರು ನನ್ನಲ್ಲಿ, ಅಕಸ್ಮಾತ್ ಒಳ್ಳ BJP ಬತ್ತಂಡ
2,000 ತಿಕ್ಕು ನಾವು ಪೋಪುಂಡ ಅಂತ ಕೇಳಿದ್ರು. 2,000ಕ್ಕೆ ಎಷ್ಟು ಪವರ್ ಉಂಟು ಅಂತ ಗೊತ್ತಾದ್ದು ನನಗೆ ಆಗ. ಯಾಕಂದ್ರೆ 80 ಗಂಡಿ ಬಜ್ಜೆ ಅಡಿಕೆ ಅಂದ್ರೆ ಬಹುಶಃ ಅವರ ತೋಟದಲ್ಲಿ ಬಿದ್ದ ಅಡಿಕೆಯನ್ನು ಮಾರಾಟ ದಿನಂಪ್ರತಿ ಮಾರಾಟ ಮಾಡಿದ್ರು. ಅಲ್ಲಿ 5,000 10,000 ಬರ್ಬೋದು. ಅಂಥವ್ರು ನನಗೆ ಆಶ್ಚರ್ಯ ಇತ್ತು. ನಾನು ತಕ್ಷಣ ಕೇಳಿದೆ ಅಂತ ಕೇಳಿದೆ. ಆಗ ಅವರು ಹೇಳಿದ್ರು, ಅತ್ತೆ ಕೇನ್ಯಾನು ನನಗೆ ತಲೆಗೆ ಹೋಗ್ಲಿಲ್ಲ, ಅವರಿಗೆ 2,000 ತಗೊಳ್ತಾರೆ ಅಂತ. ಇದೇ ಇಜ್ಜಪ್ಪೆ ಅರ್ಜಿ ಬಾಡದಿಜ್ಜಿ ಬೇತೊಂದೆಲ್ಲ ಇಜ್ಜಿ ಹೇಳುವಂಗ ಅವ್ರೇನು ಎಂಕ್ಲಾಡೆ 3 ಜನಕ್ಕೂ ಬರ್ಪೋಣು ಅಂತ ಹೇಳಿದ್ರು. ಅದು ನನಗೆ ಆಶ್ಚರ್ಯ ಆಯ್ತು. ಹೇಗೆ ಅತ್ತೆ ಎಂಕ್ಲೆ ರಡ್ಡಿಲ್ಲುಂಟು, ರಡ್ಡಿಲ್ಲಿಡು 2 ಮರ್ಮಲ್ಲಿಗೆ ಪರ ಇಲ್ಲಿಡು ಎನ್ನ ಪುದರನ್ನು ಕೊಡ್ತುಂಡು ಎಂಕೆಲ್ಲ ಬರ್ಪೋಣು ಅಂತ ಹೇಳಿದ್ರು. ಆಗ 6,000 ಆಯ್ತು ಅವರ ತಲೆಯಲ್ಲಿ. ನೋಡಿ, ಎಲ್ಲಾದ್ರೂ BJP ಬಂದ್ರೆ ಈ 6,000 ಹೋದ್ರೆ ನಾ ಹೇಳಿದ ಹೋಗ್ಲಿಕ್ಕೂ ಸಾಕು. ಯಾಕಂದ್ರೆ BJP ಬಂದವರು ನನಗೆ ಕೊಡೋ ಚಿತ್ತನೆ ಎಂಕ್ಲೆ ಬರ್ಪುಣ ದುಡ್ಡೇ ಕೊಡ್ತಿದ್ದಾರೆ, 500 ಅಲ್ಲಿ ಬಂಡ ಅಂದತಹ ಅಂತ ಹೇಳಿದ್ರು. ಅವರು ಹೇಗೆ ಮಾಡ್ಬೋದು, ನಾವು ಆಲೋಚನೆ ಮಾಡಬೇಕಾಗ್ತದೆ. ಈ 6,000ಕ್ಕಾಗಿ ಅವರು ಈಚೆ ಓಟು ಕೊಟ್ಟಾರು ಅಂತ ಹೇಳುವಂಥದ್ದು ಒಂದು ಸಣ್ಣ ಆಸೆ. ಅಂಥದ್ದೇ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ಕ್ಯಾಂಡಿಡೇಟ್ ಜೊತೆ. ಅಲ್ಲಿ ಬಹಳಷ್ಟು ಇಲ್ಲಿ KS ಹೆಗ್ಡೆ ಎಲ್ಲೊಂದು ಅನುಭವ ಆಯ್ತು. ಯಾವುದು ವಾಯುವ್ಯ ಕರ್ನಾಟಕ ಬಸ್ಸಲ್ಲಿ ಬಂದವರು, ಇಲ್ಲಿ KS ಹೆಗ್ಡೆಯಲ್ಲಿ. ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದವರು. ಅವರಿಗೆ ಸಿದ್ದರಾಮಯ್ಯ ಅಂದ್ರೆ ದೇವರೇ, ಅವರಿಗೆ ಮೋದಿ ಇಲ್ಲ ಯೋಗಿ ಇಲ್ಲ, ಅವರಿಗೆ ಒಂದೇ. ಎಂಥ ಭಾಗ್ಯ ನಮ್ಗೆ ಬಸ್ಸು ದೇವಸ್ಥಾನ ಎಲ್ಲ ನೋಡ್ಲಿಕ್ಕೆ ಬಸ್ಸು ಫ್ರೀ, ಊಟ ದೇವಸ್ಥಾನದಲ್ಲಿ ಫ್ರೀ. ಮತ್ತೇನಾದ್ರೂ ಮಕ್ಕಳಿಗೆ ತಗೊಂಡು ಹೋಗ್ಬೇಕಿದ್ರೆ 2,000 ಸಿಗ್ತದಲ್ಲ. ನಮ್ಗೆ ಯಾರ ಹಂಗೂ ಇಲ್ಲ. ಮನುಷ್ಯನಿಗೆ ಹಂಗಿಲ್ಲದೆ ಬದುಕಬೇಕು ಅಂತ ಇರುವಂತಹ ಕಾರಣದಿಂದ ಖಂಡಿತವಾಗಿಯೂ ಈ ಬಾರಿ ನಾವು ನಮ್ಮ ಪಕ್ಷವನ್ನು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಕಾಣಬಹುದು ಕರ್ನಾಟಕದಿಂದ ಅಂತ ಒಂದು ಅಪೇಕ್ಷೆ ನಿರೀಕ್ಷೆ ಆಗಲಿ ಅಂತ ದೇವರಲ್ಲಿ ಬೇಡ್ತಾ, ನೀವು ಬಹಳಷ್ಟು ದುಡಿದವರು, ನಿಮಗೆ ನಾವು ಹೇಳುವಂಥದ್ದು ಏನಿಲ್ಲ. ನಿಮಗೆ ನಾನು ಹಿರಿಯಳಾಗಿ ಭಾರಿ ಇದು ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಬಂದು ನಾನಾದ್ದು 11 ವರ್ಷ ಮಾತ್ರ. ನೀವೆಲ್ಲ ಹುಟ್ಟಿನಿಂದಲೇ ಕಾಂಗ್ರೆಸ್ ಅಲ್ಲಿ ಇದ್ದವರು, ಅಂಥವರಿಗೆ ನಾನು ಹೇಳುವಂಥದ್ದು ಅಂತ ಇಲ್ಲ. ಆದರೂ ಬಹಳಷ್ಟು ಕೆಲಸ ಮಾಡಿ ಪಕ್ಷದ ಗೌರವ, ನಮ್ಮ MLA ಅವರ ಗೌರವ, ಅವರ ಗೌರವ ಮುಖ್ಯವಾಗಿ ಉಳಿಸಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಇಡೀ ನಮ್ಮ ಸ್ವತಂತ್ರ ಭಾರತದಲ್ಲಿ 2ನೇ ಸ್ಪೀಕರ್ ಆಗಿ ಆಯ್ಕೆ ಆದವರು ಖಾದರ್ ಅವರು. ಅದು ಖಾದರ್ ಒಂದು ಸ್ಪೆಷಲ್. ಎಲ್ಲೇ ಹೋದ್ರು ಖಾದರೊಂದು ಜನ ಅವತ್ತ ಅಂತ ಬೇರೆ ಕ್ಷೇತ್ರದಲ್ಲೂ ಅವರನ್ನು ಹೊಗಳುವಂಥ ವ್ಯಕ್ತಿತ್ವ ಇದ್ದ ಕಾರಣ ಈ ಕ್ಷೇತ್ರದಲ್ಲಿ ಖಂಡಿತ ಜಾಸ್ತಿ ಬರ್ತದೆ. ಬರುವುದರೊಂದಿಗೆ ಮಂಗಳೂರು ಲೋಕಸಭೆ ಕಾಂಗ್ರೆಸ್ಸಿಗೆ ಬರುವುದಕ್ಕಾಗಿ, ಕಾಂಗ್ರೆಸ್ಸಿಗೆ ಹೆಚ್ಚು ಮತಕ್ಕಾಗಿ ಪ್ರಯತ್ನ ಮಾಡಿದ ಎಲ್ಲ ಕಾರ್ಯಕರ್ತರಿಗೆ ಇಲ್ಲಿ ನೀವು ಮಹಿಳೆಯರು ಬಹಳಷ್ಟು ಅವಳು ಬರುವವರು ಬಹುಶಃ ಈ ಮದುವೆಗಳು ಅಥವಾ ಈ ಬಿಸಿಲು ಇದರಿಂದ ಕಡಿಮೆ ಆಗಿರ್ಬೋದು. ಬಂದವರಿಗೂ ಬಾರದವರಿಗೂ ಎಲ್ಲ ದುಡ್ದಂಥ ಕಾರ್ಯಕರ್ತರಿಗೂ ಪಕ್ಷದ ಕಡೆಯಿಂದ ತುಂಬ ಹೃದಯದ ಅಭಿನಂದನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಅದು ಇಷ್ಟು ಜೋರಿಲ್ಲ, ಆದರೂ ಎಲ್ಲೆಲ್ಲಿ ನಮ್ಮ ಶಿಕ್ಷಕರಿದ್ದಾರೆ, ಎಲ್ಲೆಲ್ಲಿ ನಮ್ಮ ಪದವೀಧರರು ಇದ್ದಾರೆ ಅವರಿಗೆ. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ತೇನೆ. ನಾನು BJPಯಲ್ಲಿದ್ದಾಗ ಕೆಲವರಿಗೆ ಇರ್ತದೆ ಉದಾಹರಣೆ, ಈಗ ಸದಾಶಿವಣ್ಣ ಬರ್ತಾರೆ, ಶಕ್ಕೊಕ್ಕ ಎಲ್ಲ ಓಟು ಅಂತ ಹೇಳ್ತಾರೆ. ಸದಾಶಿವಣ್ಣ ನನಗೆ ಹೇಳುವುದಕ್ಕೆ ನನ್ನ ಕ್ಯಾಂಡಿಡೇಟ್ ಯಾರು ಅಂತ ನನಗೆ ಗೊತ್ತಿರ್ತದೆ ಅಂತ ದೊಡ್ಡ ಜನ ಹೆಂಗ್ ಗೊತ್ತುಂಟು ಅಂತ ಒಬ್ಬರು ಹೇಳಿದ್ರು. ಹೇಳಿ ಗ್ರಾಚಾರ ಅವರು ನೆನೆಸಿದ್ದ ಹೇಗೆ ಅಲ್ಲಿ ಸಿಂಬಲ್ ಇರ್ತದೆ ಅಂತ. ಆದರೆ ಅವರು ಪಂಚಾಯತಿಗೆ ಹೋಗಿ ಓಟ್ ಹಾಕ್ಲಿಕ್ಕೆ ಆಗುವಾಗ ನಮ್ಮ ಕ್ಯಾಂಡಿಡೇಟ್ ಯಾವುದು ಅಂತಲೇ ಅವ್ರಿಗೆ ಗೊತ್ತಿಲ್ಲ.
ಅವರು ಅಲ್ಲಿ ನೋಡಿ ನೋಡಿ ಆಗ ಬ್ಯಾಲೆಟ್ ಪ್ರಿಸೈಡಿಂಗ್ ಆಫೀಸರಲ್ಲಿ ಬಂದು ನಾನು BJP ಇದು BJP ಅವರು ಯಾರು ನಮ್ಗೆ ಗೊತ್ತಿಲ್ಲಮ್ಮ, ನಾವು ಹೇಳಲಿಕ್ಕೆ ಆಗೋದಿಲ್ಲ, ನೀವು ಹೊರಗೆ ಹೋಗಿ ಗೋಡೆಯಲ್ಲಿ ನೋಡಿ ಬನ್ನಿ ಅಂತ ಹೇಳಿದ್ರು ಅಂತೆ. ಇವರು ಹೊರಗೆ ಬಂದರು, ಅಲ್ಲಿ ಹೊರಗೆ ನೋಡಿದ್ರು, ಇವರಿಗೆ ಯಾರಂತಲೇ ಆಗಲಿಲ್ಲ. ವಾಪಸ್ಸು ಹೋಗಿ ಅಲ್ಲಿ ಹೋಗಿ ಆಗ ಯಾರು ನಮ್ಮ ವಾಸುದೇವ್ ಇವರು ಬಂಟ್ವಾಳದವರು ಅವರು ನಿಂತಿದ್ರು. ಇವರು ಹೋಗಿ ಅದಕ್ಕೆ ಓಟ್ ಹಾಕಿ ಬಂದರು. ಕಾಂತಾಡಿ ಅಂತ ಹೇಳಿದ್ರು. ಯಾವುದಕ್ಕೆ ಕೇಳಿದ್ರು, ಇದು ಸರಿ ಆಯ್ತು ಅಂತ ಹೇಳಿ ಸುಮ್ಮನೆ. ಯಾಕಂದ್ರೆ ನಮ್ಮ ಅಭ್ಯರ್ಥಿ ಯಾರು ಅಂತ ಗೊತ್ತಿರುವುದಿಲ್ಲ. ದಯಮಾಡಿ ನಮ್ಮ ಕೆಲಸ ನಾಳ್ದು ಅಷ್ಟೇ. ಯಾರು ಪದವೀಧರರು ಕ್ಷೇತ್ರದಲ್ಲಿ ಮತ್ತೆ ಯಾರು ಶಿಕ್ಷಕ ಕ್ಷೇತ್ರದಲ್ಲಿ ಅವರಿಗೆ ನಮ್ಮ ಅಭ್ಯರ್ಥಿಯ ಹೆಸರು ಮತ್ತು ನಂಬರ್ ಕರೆಕ್ಟಾಗಿ ಹೇಳುವಂಥ ಕೆಲಸವನ್ನು ಮಾಡಿದರೆ ಬಹುಶಃ ಅದು ಎರಡನ್ನು ನಾವು ಉಳಿಸಿಕೊಳ್ಬಹುದು. ಈ ಸಲ ಏನು ಅವ್ರದ್ದು ಭಾರಿ ಇದಿಲ್ಲ. ಯಾಕಂದ್ರೆ BJPಯ ಇವರು ಭೋಜೇಗೌಡರು ಸ್ವಲ್ಪ ಬರ್ತಾ ಇದ್ರು ಕಾಣ್ತದೆ. ಪದವೀಧರ ಇವರು ಕೆಲಸ ಮಾಡದಿದ್ರೆ ಪದವೀಧರರು ಬುದ್ಧಿ ಕಲಿಸ್ತಾರೆ. ಆ ಕೆಲಸದಲ್ಲಿ ನಾವು ತಕ್ಷಣ ನಮ್ಮ ಗ್ರಾಮದ ನಮ್ಮ ಪರಿಚಯದ ನಮ್ಮ ಗೆಳೆಯರು ಸುತ್ತಲಿನವರಿಗೆ ಹೇಳಿ ಅಲ್ಲೂ ಕೂಡ 2 ಸೀಟು ನಮಗೆ ಬರುವ ಹಾಗೆ ಎಲ್ಲರೂ ಪ್ರಯತ್ನ ಮಾಡೋಣ. ಅದಕ್ಕಾಗಿ ನಿಮಗೆ ಅಡ್ವಾನ್ಸ್ ಆಗಿ ಒಂದು ಕೃತಜ್ಞತೆ ಅಭಿನಂದನೆ ಹೇಳ್ತಾ ಧನ್ಯವಾದಗಳು. ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶಕುಂತಲಾ ಅಕ್ಕನವರಿಗೆ ಇನ್ನು ಸದಾಶಿವಲಾಲ್ರವರು ತಮ್ಮನ್ನುದ್ದೇಶಿಸಿ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಂತ ಕೇಳಿಕೊಳ್ತೇವೆ. ಈ ಅಭಿನಂದನಾ ಸಭೆಯ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರೇ, ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕರು ಪಕ್ಷದ ನಾಯಕಿಯಾದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರೇ, ರಾಜ್ಯ ಮೈನಾರಿಟಿ ಕಾರ್ಯದರ್ಶಿಯವರಾದಂಥ ಡೆನಿಸ್ ಡಿಸೋಜರವರೇ, ಸೋಷಿಯಲ್ ಮೀಡಿಯಾದ ಉಸ್ತುವಾರಿಯಾದಂಥ ಸಲೀಮ್ರವರೇ, ಧಾರ್ಮಿಕ ಪರಿಷತ್ತಿನ ಸದಸ್ಯರಾದಂಥ ಸುರೇಶ್ ಭಟ್ನಗರ್ರವರೇ, ರೋಹಿತ್ ರವರೇ, ಅದೇ ರೀತಿ ಪಕ್ಷದ ಹಿರಿಯ ನಾಯಕರು, ಮಾಜಿ ಮೂಡದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಇಬ್ರಾಹಿಂ ಕೋಡಿಚಲ್ರವರೇ, ಲೋಕಸಭಾ ಚುನಾವಣೆಗೆ ನಮ್ಮ ಬ್ಲಾಕಿಗೆ ವೀಕ್ಷಕರಾಗಿ ಆಗಮಿಸಿದಂಥ ಸನ್ಮಾನ್ಯ ಭಂಡಾರಿಯವರೇ, ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ರೈಮಂಡ್ ರವರೇ, ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದಂಥ ದೀಪಕ್ ಪಿಲಾರ್ರವರೇ, ಕಿಶನ್ ಘಟಕದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಶೆಟ್ಟಿಯವರೇ, ಏಕ ಕಾಂಗ್ರೆಸ್ನ ಅಧ್ಯಕ್ಷರೇ, ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ನ ಸದಸ್ಯರಾದಂಥ ಸರ್ಕಾರದ ಮೈನಾರಿಟಿ ಇಲಾಖೆ ನಿರ್ದೇಶಕರಾದಂಥ ರೈಮನ್ ಕೋಡಿಚಲ್ರವರೇ, ಬ್ಲಾಕ್ ಕಾಂಗ್ರೆಸ್ನ ಹಿರಿಯ ಉಪಾಧ್ಯಕ್ಷರು ಆದಂಥ ಸನ್ಮಾನ್ಯ ದಿನೇಶ್ ರೈಯವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರೇ, ನಗರಸಭೆಯ ಪುರಸಭೆಯ ಸದಸ್ಯರುಗಳೇ, ಪಕ್ಷದ ಎಲ್ಲ ನಾಯಕರುಗಳೇ, ಮೊದಲಾಗಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೋಸ್ಕರ ತಾವೆಲ್ಲ ಹಗಲಿರಲಿ ಎನ್ನದೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಿಷ್ಠಾವಂತರಾಗಿ ಕೆಲಸ ಮಾಡಿದಿರಿ. ತಮ್ಗೆಲ್ರಿಗೂ ನಾನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಪರವಾಗಿ ಮಾತ್ರ ಅಲ್ಲ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವರ್ಕಿಂಗ್ ಸಮಿತಿ ಸದಸ್ಯನು ನಾನು. ಆ ನೆಲೆಯಲ್ಲಿ ಕೂಡ ನಿಮಗೆ ನಮ್ಮ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರು ಸ್ಪೀಕರ್ ಆಗಿರೋದ್ರಿಂದ ಪಕ್ಷದ ಕಾರ್ಯಕ್ರಮಕ್ಕೆ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಮತ್ತು ಯಾವುದೇ ರಾಜಕೀಯ ಪಕ್ಷಗಳೆಲ್ಲ ತೊಡಗಿಸಿಕೊಂಡಂತಿಲ್ಲ. ಆದರೂ ಕೂಡ ಕ್ಷೇತ್ರದ ಶಾಸಕರ ನೆಲೆಯಲ್ಲಿ ಅವರಿಗೆ ನಾನು ಅವರ ಪರವಾಗಿ ಕೂಡ ತಮ್ಗೆಲ್ರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ತಾವೆಲ್ಲ ಬಹಳ ದಿನಗಳಿಂದ ಪಕ್ಷಕ್ಕೋಸ್ಕರ ದುಡಿದು ಹಗಲು ರಾತ್ರಿ ಎಂಬುದೇ ಕೆಲಸ ಮಾಡಿದ್ದೀರಿ. ನಮ್ಮ ಗ್ರಾಮದಲ್ಲಿ ಬೇಕಾದಷ್ಟು ಪ್ರಯತ್ನಪಟ್ಟು ಜನರನ್ನ ಮತ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದೀರಿ. ಶ್ರೀಮತಿ ಶಕುಂತಲಾ ಶೆಟ್ಟಿಯವರು, ಕೋಡಿಚಾಲಿ ಇಬ್ರಾಹಿಂರವರು ಹೇಳಿದಾಗೆ ನಾಡದು ನಡೆದಂಥ ಫಲಿತಾಂಶ ಬರುವಾಗ ನಮಗೆ ಖಂಡಿತವಾಗಿ ಗೆಲುವು ನಮ್ಮದೇ ಅಂತ ಘಂಟಾಘೋಷವಾಗಿ ನಾವು ಹೇಳ್ಬೋದು ಎಂಬ ಭರವಸೆ ಕೂಡ ನನಗಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ನಿನ್ನೆ ನಾನು
ಮೊನ್ನೆ ಕೆಲವು ದಿನಗಳಿಂದ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಚುನಾವಣೆ ನಿಮಿತ್ತ ಶಿವಮೊಗ್ಗ ಜಿಲ್ಲೆಯ ಸಾಗರ, ಹುಣಸೆ, ಬೈಂದೂರು ಮೊದಲಾದ ಕ್ಷೇತ್ರಗಳಲ್ಲಿ ಹೋದಾಗ ಒಂದು ಮನೆಯಲ್ಲಿ ಹುಣಸೆಯಲ್ಲಿ 90 ವರ್ಷ ದಾಟಿದ ಒಂದು ಮುದುಕಿ ಇತ್ತು. ಆ ಮುದುಕಿಗೆ ನಾನು ಪ್ಯಾಂಪ್ಲೆಟ್ಸ್ ಕೊಟ್ಟು ನಾವು ನಮ್ಮ ನಿಯೋಗ ಇತ್ತು, ಸುಮಾರು 10-15 ಜನ ಇದ್ದೀವಿ ನಾವು. ಆ ನೋಟಿಸ್ ಕೊಡುವಾಗ ಮುದುಕಿ ಹೇಳ್ತದೆ, ಖಂಡಿತ ಇವತ್ತು ಈ ಸಲ ಕಾಂಗ್ರೆಸ್ ಬಂದೇ ಬರ್ತದೆ, ನೀವೇನು ಎದುರ ಚಿಂತೆ ಮಾಡಬೇಡಿ, ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಹೇಳ್ತದೆ. ಬಹಳ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೊಟ್ಟಂತ 2000ದಿಂದ ಇವತ್ತು ನಾನು ಏನು ಯಾರ ಬೇಡಿಕೆ ಇಲ್ಲದೆ ನನಗೆ ಖುಷಿ ಬಂದಾಗೆ ನಾನು ಹೋಗ್ತಾ ಇದ್ದೇನೆ, ಬರ್ತಾ ಇದ್ದೇನೆ, ಖರ್ಚು ಮಾಡ್ತಾ ಇದ್ದೇನೆ. ಅಷ್ಟು ಪ್ರಾಯದ ಮುದುಕಿ. ಎಲ್ಲಿ ತನಕದಂತೆ ಅವರು ಬ್ಲೌಸ್ ಸಮೇತ ಹಾಕೋದಿಲ್ಲ, ಬರೇ ಈ ಸೀರೆಯನ್ನು ಇದು ಮಾಡಿಕೊಂಡು ಹಾಕಿದ್ದಾರೆ ಮುದುಕಿ. ಅವರು ಹೇಳ್ತಾ ಇದ್ದಾರೆ, ಈ ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಆಡಳಿತ ಖಂಡಿತ ಬರಬೇಕು, ನಮ್ಮಂತವ್ರು ಬದುಕಬೇಕಾದ್ರೆ ನಮಗೆ ಕಾಂಗ್ರೆಸ್ ಆಡಳಿತ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಅವರ ಮನೆ ನೋಡುವಾಗ ಮನೆ ಬೀರು ಹೋಗುವಂತ ಪರಿಸ್ಥಿತಿಯಲ್ಲಿತ್ತು. ಆದರೂ ಕೃಷಿಕರಾಗಿ ಒಂದು ಹಂಚಿನ ಮನೆ ಇದೆ, ಒಳ್ಳೆಯ ಇದನ್ನು ಇಟ್ಕೊಂಡಿದ್ದಾರೆ. ಆ ಪರಿಸರದಲ್ಲಿ ಹೋದಾಗ ಎಲ್ಲರೂ, ಕೆಲವು ಮನೆಯವರು ಕೂಡ ಹೇಳುವಂಥದ್ದು, ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದು, ಖಂಡಿತವಾಗಿ ಕಾಂಗ್ರೆಸ್ ಆಡಳಿತ ಬರ್ತದೆ. ಸಿದ್ದರಾಮಯ್ಯ ಸರ್ಕಾರ ನಮಗೆ 2000 ಮಾತ್ರ ಕೊಟ್ಟದಲ್ಲ, ವಿದ್ಯುತ್ ಶಕ್ತಿ ಫ್ರೀ ಬರ್ತಾ ಇದೆ ನಮಗೆ, ಅದೇ ರೀತಿ ಬಸ್ ಫ್ರೀ ಆಗಿದೆ, ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ತಾ ಬರ್ತಾ ಇದ್ದೇವೆ. ಇದನ್ನೆಲ್ಲ ನೆನೆಸುವಂತ ಪ್ರತಿಯೊಬ್ಬ ಮಹಿಳೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಖಂಡಿತವಾಗಿ ಕೊಡ್ತಾಳೆ ಅಂತ ಆ ಹೇಳಿದ ಮಾತು ಈಗಲೂ ನನಗೆ, ನಿನ್ನೆ ಹೇಳಿದ ಮಾತದು ನನಗೆ ಇವತ್ತು ಅದು ನೆನಪಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಇಷ್ಟೆಲ್ಲ ಸವಲತ್ತನ್ನು ಕೊಡುವುದರ ಜೊತೆಗೆ ಮುಂದೆ ಕಾಂಗ್ರೆಸ್ ಗವರ್ಮೆಂಟ್ ಆಡಳಿತ ಕೇಂದ್ರದಲ್ಲಿ ಬಂದಾಗ ಖಂಡಿತವಾಗಿಯೂ ಇನ್ನೂ ಅನೇಕ ಆ ಗ್ಯಾರಂಟಿ ಯಾವುದು ಕೊಟ್ಟಿದೆ ಅದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ. ಇದರಿಂದ ಈ ರಾಷ್ಟ್ರದ ಜನರಿಗೆ ಉತ್ತಮ ಆಡಳಿತ ದೊರಕುವಂತಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಟ್ಟು, ಮತ್ತೆ ನಾಡ್ದು ವಿಧಾನ ಪರಿಷತ್ತಿಗೆ 3ನೇ ತಾರೀಕಿಗೆ ಚುನಾವಣೆ ನಡೆಯಲಿಕ್ಕಿದೆ. ಈ ಚುನಾವಣೆ ಮತದಾರರು ಪದವೀಧರರು ಮತ್ತು ಶಿಕ್ಷಕರು. ಪದವೀಧರರು ಎನ್ರೋಲ್ ಮಾಡಿರಬೇಕು, ಶಿಕ್ಷಕರು ಕೂಡ ಎನ್ರೋಲ್ ಮಾಡಿರಬೇಕು. ಮೊದಲು ಎನ್ರೋಲ್ ಆಗಿದ್ರೆ ಅದಾಗೋದಿಲ್ಲ. ಈ ವರ್ಷ ಕೂಡ ಪ್ರತಿ ಇಲೆಕ್ಷನ್ಗೆ ನೀವು ನಿಮ್ಮ ಎನ್ರೋಲ್ಮೆಂಟ್ ಅನ್ನ ರಿನ್ಯೂವಲ್ ಮಾಡಬೇಕಾಗ್ತದೆ. ಯಾರೆಲ್ಲ ರಿನ್ಯೂವಲ್ ಮಾಡ್ಲಿಕ್ಕೆ ಬಾಕಿ ಇದ್ರೆ ನಾಳೆ ಸಾಯಂಕಾಲದೊಳಗೆ ಹೋಗಿ ನೀವು ಆ ಫಾರ್ಮ್ ಫಿಲ್ ಅಪ್ ಮಾಡಿ ನಿಮ್ಮ ಕನ್ವೊಕೇಶನ್ ಕಾಪಿ ಕೊಡಿ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಸುವಂತ ವ್ಯವಸ್ಥೆ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಂಡು, ಮತ್ತು ನಮ್ಮ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪದವೀಧರರು ಯಾರಿದ್ದಾರೆ, ಶಿಕ್ಷಕರು ಯಾರಿದ್ದಾರೆ, ನಮ್ಮ ವಲಯ ಅಧ್ಯಕ್ಷರುಗಳು ದಯವಿಟ್ಟು ಇಲ್ಲಿ ಕೇಳಿ, ವಲಯ ಅಧ್ಯಕ್ಷರುಗಳು ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪದವೀಧರರನ್ನು, ಶಿಕ್ಷಕರನ್ನ ಭೇಟಿಯಾಗಿ ನಾಡು ನಡೆಯುವಂಥ ಚುನಾವಣೆಯಲ್ಲಿ ಅದು ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಅವರನ್ನು ಮನವೊಲಿಸುವ ಕೆಲಸ ಕೂಡ ತಾವು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಮುಂದೆ ಲೋಕಸಭೆಯಲ್ಲಂತೂ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಜಯಬೇರಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಖಂಡಿತವಾಗಿ ಬರ್ತದೆ ಅಂತ ಹೇಳಿಕೊಂಡು, ಮತ್ತೊಮ್ಮೆ ತಮ್ಗೆಲ್ರಿಗೂ ವಲಯ ಅಧ್ಯಕ್ಷರುಗಳು ಈ ಬಗ್ಗೆ ಎನ್ರೋಲ್ಮೆಂಟ್ ಮಾಡುವಂಥದ್ದು ನಾಳೆ ಕೊನೆಯ ದಿನ, ಒಂದು ದಿವಸ ಇದೆ. ಯಾರಾದರೂ ಗ್ರಾಜ್ಯುಯೇಟ್ಸ್ ಮತ್ತು ಟೀಚರ್ಸ್ ಎನ್ರೋಲ್ಮೆಂಟ್ಗೆ ಬಾಕಿ ಇದ್ರೆ ಅದನ್ನು ಕೂಡಲೇ ನೋಂದಣಿ ಮಾಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ತಾವೆಲ್ಲರೂ ನಾಡ್ದು ಈ ವಿಧಾನ ಪರಿಷತ್ನ ಚುನಾವಣೆಗೆ ದುಡಿಯುವುದರ ಜೊತೆಗೆ ಮುಂದೆ ಬರುವ 4ನೇ ತಾರೀಕಿಗೆ ಕೌಂಟಿಂಗ್ ಆಗುವಾಗ ಈ ರಾಷ್ಟ್ರದಲ್ಲಿ ಮತ್ತೊಮ್ಮೆ ನಾವೆಲ್ಲ ಇಲ್ಲಿ ಸೇರಿಕೊಂಡು ಕಾಂಗ್ರೆಸ್ ಪಕ್ಷ ಆಡಳಿತ ಬಂದಾಗ ಮತ್ತೆ ಅಭಿನಂದನೆ ಸಲ್ಲಿಸುವಂಥದ್ದು ಆ ಕೆಲಸನ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡೋಣ ಅಂತ ಹೇಳಿಕೊಂಡು, ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಶ್ರೀಮತಿ ರೇಣುಕರ್ ಅವರು ಸೇರ್ಪಡೆಗೊಂಡಿದ್ದಾರೆ. ಅವರು ಮೊದಲು ಕೂಡ ಕಾಂಗ್ರೆಸ್ಸಿನ ಹಿತೈಷಿ, ಆದರೆ ಓಪನ್ ಆಗಿ ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ ಅಂತ ಅನಿಸ್ತದೆ. ಆದರೂ ಅವರು ಇವತ್ತು ಪಕ್ಷಕ್ಕೆ ಅಧಿಕೃತವಾಗಿ ಸೇರಿಕೊಂಡಿದ್ದಾರೆ. ಅನೇಕ ಮಹಿಳೆಯರು ಕೂಡ ಈಗ ಉತ್ಸುಕತೆಯಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿಕ್ಕೆ. ತಾವೆಲ್ಲರೂ ಮಹಿಳೆಯರು ಕೂಡ ಒಟ್ಟಿಗೆ ಸೇರಿಕೊಂಡು ಮಹಿಳೆಯರನ್ನ ಮತ್ತೆ ಪಕ್ಷದ ಸದಸ್ಯರನ್ನಾಗಿ ಮಾಡುವಲ್ಲಿ ನೀವೆಲ್ಲ ಯಶಸ್ವಿ ಆಗಬೇಕು. ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ನಮಗೆ 10-15 ಮಹಿಳೆಯರನ್ನು ನೀವು ಸೇರಿಸುವಂತ ಕೆಲಸ ಮಹಿಳಾ ಕಾಂಗ್ರೆಸ್ನವರು ಮಾಡಬೇಕು ಅಂತ ಕೇಳಿಕೊಂಡು, ಅದೇ ರೀತಿ ಯುವಕ ಕಾಂಗ್ರೆಸ್ ಮತ್ತು NSI ಯುವಕ ಕಾಂಗ್ರೆಸ್ನವರು ಕೂಡ ಯುವಕ ಕಾಂಗ್ರೆಸ್ನ ಸಂಘಟನೆಯನ್ನು ಬಲಿಷ್ಠಗೊಳಿಸಿಕೊಂಡು ಪ್ರತಿ ಗ್ರಾಮ ಮಟ್ಟದಲ್ಲಿ ಯುವಕ ಕಾಂಗ್ರೆಸ್ನ ಪದಾಧಿಕಾರಿಗಳ ಸಮಿತಿ ಇರುವ ಹಾಗೆ, ಅದೇ ರೀತಿ NSI ಸಮಿತಿ ಕೂಡ ಇರುವ ಹಾಗೆ, ಹಿಂದುಳಿದ ವರ್ಗದವರು ಈಗಾಗಲೇ ಸಮಿತಿ ಇದೆ. ಆದರೆ ಅದಕ್ಕೆಲ್ಲ ಉತ್ತೇಜನ ಕೊಟ್ಟುಕೊಂಡು ಮತ್ತೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಹುರಿದುಂಬಿಸುವಂತ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಮಾಡಿಕೊಂಡು, ಉಳ್ಳಾಲದಲ್ಲಿ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಈಗ ಹೆಸರಿದೆ. ಈ ಕ್ಷೇತ್ರದ ಶಾಸಕರು ಸ್ಪೀಕರ್ ಆಗಿದ್ದಾರೆ. ಅದಲ್ಲದೆ ಹಿಂದೆ ಅನೇಕ ಇಲಾಖೆಗಳಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸಿದವರು. ರಾಷ್ಟ್ರ ಈಗ UT ಖಾದರ್ರನ್ನ ಗುರುತಿಸಿದೆ, ಅವರನ್ನು ಗಮನಿಸ್ತಾ ಇದ್ದಾರೆ. ಅವರ ಹೆಸರು ಉಳಿಬೇಕು, ಈ ಕ್ಷೇತ್ರದ ಮಂಗಳೂರು ಕ್ಷೇತ್ರದ ಹೆಸರು ಕೂಡ ಉಳಿಬೇಕು. ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷದ ಜಯಬೇರಿಯನ್ನ ರಿಸಲ್ಟ್ಗೆ ವೆಯ್ಟ್ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸ ಮಾಡುವಂತ ವಿಧಾನ ಪರಿಷತ್ತಿಗೆ ಕೂಡ ಕೆಲಸ ಮಾಡುವಂತ ವ್ಯವಸ್ಥೆ ಆಗಲಿ. ಅದಾದ ಕೂಡಲೇ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತ್ ಬರ್ತದೆ.
ಕೂಡಲೇ ನಮಗೆ ಕಾರ್ಪೊರೇಷನ್ ಬರ್ತದೆ, 3-4 ತಿಂಗಳೊಳಗೆ ಮಂಗಳೂರು ಮಹಾನಗರ ಪಾಲಿಕೆ ಬರ್ತದೆ. ಇದೆಲ್ಲ ಒಟ್ಟಿಗೊಟ್ಟಿಗೆ ಚುನಾವಣೆ ಇರೋದ್ರಿಂದ ನಾವು ಪಕ್ಷದ ಸಂಘಟನೆಯನ್ನು ಬಹಳಷ್ಟು ಮಾಡಬೇಕು ಅಂತ ಹೇಳಿಕೊಂಡು ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಅವರ ಪರವಾಗಿ, ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಪರವಾಗಿ ಮತ್ತೆಲ್ಲ ನಮ್ಮ ಪಕ್ಷದ ನಾಯಕರುಗಳ ಪರವಾಗಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸಿ ಮುಂದೆ ಕೂಡ ಪಕ್ಷಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಿ. ಚುನಾವಣೆಗೆ ಮುಂಚೆ ನಾನು ಈಗಾಗಲೇ ಹೇಳಿದಂತೆ ವಿಮರ್ಶೆ ಪರಾಮರ್ಶೆಯಲ್ಲೇ ಇರ್ತದೆ. ಈಗ ಇರುವುದು ನಮ್ಮಲ್ಲಿ ಜಿಜ್ಞಾಸೆ, ಒಂದು ರೀತಿಯಲ್ಲಿ ಮಿಲುಕು ಹಾಕುವಂಥ ಸಮಯ, ಇನ್ನೊಂದು ಕಡೆ ಕುತೂಹಲ. ಹಾಗಾಗಿ ಜಿಜ್ಞಾಸೆ ಏನಂತ ಹೇಳಿದ್ರೆ ಒಂದು ರೀತಿಯ ನಮ್ಮನ್ನು ನಾವು ಜಿಜ್ಞಾಸಕ್ಕೆ ಒಳಪಡಿಸುವುದು, ಮೆಲುಕು ಹಾಕುವಂಥದ್ದು ನಾವು ಇಲ್ಲಿವರೆಗೆ ದುಡಿದ ಏನು ಸಾಧನೆ ಇದೆ, ಸಮರ್ಪಣೆ ಇದೆ, ಅವೆಲ್ಲವನ್ನ ಮೆಲುಕು ಹಾಕುವಂಥದ್ದು. ಕುತೂಹಲ ಯಾರು ವಿನ್ ಆಗ್ತಾರೆ ಅನ್ನುವಂಥ ಕುತೂಹಲ. ಆದರೆ ನಮ್ಮಲ್ಲಿ ಮಾತ್ರ ಕುತೂಹಲಕ್ಕಿಂತ ಜಾಸ್ತಿಯಾಗಿ ಆತ್ಮವಿಶ್ವಾಸ ಇದೆ. ಬಹುಶಃ ಈಗಾಗಲೇ ಹೇಳಿದಂತೆ ಇಬ್ರಾಹಿಂ ಕೋಡಿಜಾಲ್ರವರು ಹೇಳಿದರು, ಇಲ್ಲಿವರೆಗೆ ಯಾರು ಅಭ್ಯರ್ಥಿ ಆಗಿದ್ದರು ಅವರೆಲ್ಲರೂ ಕೂಡ ಅತ್ಯಂತ ಹೆಚ್ಚು ಮುನ್ನಡೆಯನ್ನು ಸಾಧಿಸಿದಂಥ ಕ್ಷೇತ್ರ ಇದ್ದರೆ ಅದು ಉಳ್ಳಾಲ ಕ್ಷೇತ್ರ. ಅದು ಈ ಸಲ ಇಮ್ಮಡಿ ಆಗ್ತದೆ ಅನ್ನುವಂಥದ್ದನ್ನು ಶಕುಂತಲಾ ಶೆಟ್ಟಿಯವರು ಮಾತಾಡ್ತಾ ಹೇಳಿದರು. ಇಲ್ಲಿ ನಾವು ಗಮನಿಸಬೇಕಾದ್ದು, ನಾವು ವಿನ್ ಆಗ್ತೇವೆ ಅನ್ನೋದಕ್ಕೆ 2-3 ನಿದರ್ಶನ ಇದೆ. ಒಂದು ನಮ್ಮ ಗ್ಯಾರಂಟಿಗಳು, ಅದು ಕಾರ್ಯಕರ್ತರು ಮನೆ ಮನೆಗೆ ಹೋಗುವಾಗ ನಮಗೂ ಅನುಭವ ಇದೆ. ಆ ಜನರು ಅವರು ಖುಷಿ ಪಡುವಂಥದ್ದು, ಆ ಗ್ಯಾರಂಟಿಗಳ ಬಗ್ಗೆ ಅವರಲ್ಲಿರ್ತಕ್ಕಂಥ ಒಂದು ಕೃತಜ್ಞತಾ ಭಾವ, ಕಾರ್ಯಕರ್ತರಲ್ಲಿ ಕೂಡ ಒಂದು ಆತ್ಮವಿಶ್ವಾಸದ ಒಂದು ಪ್ರಜ್ಞೆ, ಇವೆಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮಟ್ಟದ ಮತಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಒಂದು ಭಾಗವಾದರೆ, ಇನ್ನೊಂದು ನಮ್ಮ ಕ್ಷೇತ್ರದ ಶಾಸಕರು, ಈ ಕ್ಷೇತ್ರದ ಶಾಸಕರಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅಜಾತಶತ್ರುವಾಗಿ ನಮ್ಮೆಲ್ಲರನ್ನ ಪ್ರೀತಿಯಿಂದ ಒಟ್ಟಿಗೆ ಕೊಂಡೋಗ್ತಕ್ಕಂಥ ಒಂದು ರೀತಿಯ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ಎಲ್ಲರನ್ನು ಕೂಡ ಒಂದೇ ಸಾಮರಸ್ಯತೆಯ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಬ್ಬ ಸೌಹಾರ್ದತೆಯ ನಾಯಕ ಇದ್ದರೆ ಅದು UT ಖಾದರ್ ಅವರು. ಅವರ ಒಂದು ಆ ಪ್ರೀತಿ ಕೂಡ ಅವರ ಅಭಿವೃದ್ಧಿಯ ಪ್ರೀತಿ ಮಾತ್ರ ಅಲ್ಲ, ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಸಾಧನೆಗಳು, ಸರ್ಕಾರದ ಸಾಧನೆಗಳು, ಇವೆಲ್ಲವೂ ಕೂಡ ಒಂದು ಪ್ರೇರಕ ಶಕ್ತಿಯಾಗಿ ಪ್ರತಿಯೊಬ್ಬ ಮತದಾರರು ಕೂಡ ಜಾಗೃತರಾಗಿದ್ದಾನೆ. ಆ ಮೂಲಕ ನಾವು ಹೆಚ್ಚು ಮತಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಇನ್ನೊಂದು ಮೂರನೆಯದು ಮುಖ್ಯವಾಗಿ ಈ ಸಲ ಕಾರ್ಯಕರ್ತರು, ಅದು ಅವರ ಶ್ರಮ, ಅವರ ತ್ಯಾಗ, ಅದು ಸಮಯದ ತ್ಯಾಗ ಇರ್ಬೋದು, ಶ್ರಮದ ತ್ಯಾಗ ಇರ್ಬೋದು, ಸಮರ್ಪಣಾ ಭಾವದ ತ್ಯಾಗ, ಅದು ಒಂದು ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಬಹುಶಃ ಇಮ್ಮಡಿ ಉತ್ಸಾಹದಿಂದ ದುಡಿದಿದ್ದಾರೆ, ಅಮಿತ ಉತ್ಸಾಹದಿಂದ ದುಡಿದಿದ್ದಾರೆ. ಆ ಮೂಲಕ ಈ ಜನರಲ್ಲಿ ಒಂದು ರೀತಿಯಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಹೇಳ್ಬೋದು. ಆದ್ದರಿಂದ ಖಂಡಿತವಾಗಿಯೂ ಈ ಎಲ್ಲ ಅಂಶಗಳು ನಮ್ಮನ್ನ ಖಂಡಿತವಾಗಿಯೂ ಜಯದತ್ತ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆ. ಆ ಜಯದ ಒಂದು ಮೆಟ್ಟಲು ಅದು ಉಳ್ಳಾಲ ಕ್ಷೇತ್ರವಾಗಲಿ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅಭಿಪ್ರಾಯ ಬೇರೆ ಬೇರೆ ಇರ್ಬೋದು, ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಒಂದು ರೀತಿಯ ಬದಲಾವಣೆಗೆ ಜನರು ಒಪ್ಪಿಕೊಳ್ತಾರೆ. ಯಾಕಂದ್ರೆ ಬದಲಾವಣೆ ಜಗತ್ತಿನ ನಿಯಮ. ಅಬ್ರಹಾಂ ಲಿಂಕನ್ ಒಂದು ಮಾತು ಹೇಳಿದ್ದಾರೆ, ಕೆಲವರನ್ನು ಹಲವು ಕಾಲ ಮಂಗ ಮಾಡಬಹುದು, ಹಲವರನ್ನು ಕೆಲವು ಕಾಲ ಮೂರ್ಖರನ್ನಾಗಿ ಮಾಡಬಹುದು, ಆದರೆ ಎಲ್ಲರನ್ನ ಎಲ್ಲಾ ಕಾಲ ಮರಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಖಂಡಿತವಾಗಿ ಈ ಸಲ ಅದು ಪ್ರಕೃತಿಯ ನಿಯಮದ ಹಾಗೆ ಅದು ಈ ಸಲ ಸುದೀರ್ಘ ಅವಧಿಯ ನಂತರ ಆ ಬದಲಾವಣೆ ಖಂಡಿತ ಆಗ್ಬಹುದು ಅನ್ನುವಂಥದ್ದು ನಮ್ಮೆಲ್ಲ ನಂಬಿಕೆ. ಹಾಗಾಗಿ ಆ ವಿಶ್ವಾಸದಿಂದ ನಾವು ಮುನ್ನಡೆಯುವ. ಈಗಾಗಲೇ ಬ್ಲಾಕ್ ಅಧ್ಯಕ್ಷರಿಗೆ ಅವರು ಮತ್ತೆ ಬ್ಲಾಕ್ ಕಾರ್ಯದರ್ಶಿಯವರು, ನೀವೆಲ್ಲರೂ ಈ ಉಳ್ಳಾಲ ಕ್ಷೇತ್ರದ ಪ್ರತಿಯೊಬ್ಬರು ಕೂಡ ಅತ್ಯಂತ ಸಮರ್ಪಣಾ ಭಾವದಿಂದ ದುಡಿದಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಮನದಾಳದ ಅಭಿನಂದನೆಯನ್ನು ಸಲ್ಲಿಸಿ ಅವಕರೊಂದು ಹೇಳಲಿಕ್ಕೆ ಆಗುದಿಲ್ಲ. ಏಕೆ ಎಲ್ಲರೂ ಸಹ ಕಾರ್ಯಕರ್ತರು ಇಲ್ಲದಿದ್ದರೆ ಈ ಇಲೆಕ್ಷನ್ ಟೈಮ್ನಲ್ಲಿ ದುಡಿಯಲಿಕ್ಕೆ ಜನವೇ ಇಲ್ಲ. ಇದು ನಾವು ಮೊದಲು ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕಾಗ್ತದೆ. ಮನೆ ಮನೆಗೆ ಭೇಟಿ ಓಡುವಾಗ ಮುಖಂಡರು ಯಾರು 1, 2, 3, 4, 5 ಮನೆಗೆ ಬರ್ತಾರೆ. ಆದರೂ ಬೆಳಗ್ಗೆದಿಂದ ಸಂಜೆ ತನಕ ಈ ಕಾರ್ಯಕರ್ತರು ಪ್ರಯತ್ನ ಮಾಡುವುದರಿಂದ ಈ ಸರ್ತಿ ನಮಗೆ ಒಂದು ಗೆಲುವು ಉಂಟೆಂದು ಹೇಳಿಗೆ ನಾನು ಸಂದೇಶವನ್ನು ಕೊಡುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ಎಂದರೆ ಬಿಜೆಪಿನವರಿಗೆ ತುಂಬ ಒಂದು ತಲೆನೋವು. ಏಕೆ ಗೊತ್ತುಂಟ? ಎಲ್ಲೆಲ್ಲೂ ಒಟ್ಟು ಕಡಿಮೆ ಸಿಕ್ಕಿದ್ದಾರೆ, ಉಳ್ಳಾಲದಲ್ಲಿ ಇವರು ಭರ್ತಿ ಮಾಡ್ತಾರಲ್ಲ ಅಂತ. ಅದು ಅವರಿಗೆ ಈಗಲ್ಲ, ಮೊದಲಿನಿಂದಲೇ ನನಗೆ ಗೊತ್ತಿದ್ದ ಕಾರಣ ಅವರಿಗೆ ತಲೆಬಿಸಿ. ಮತ್ತು ಎರಡನೆಯದೆಂದರೆ ಇಲ್ಲಿನ MLA ಆದಂಥ UT ಖಾದರ್ ಆದ ಕಾರಣ ಅವರಿಗೆ 5 ಬಾರಿ ಜಯಗಳಿಸಿದ್ದರಿಂದ ಅವರಿಗೆ ತುಂಬ ಹೆದರಿಕೆ ಉಂಟು. ಆದ್ದರಿಂದ ಮೊನ್ನೆ ನಡೆದ ವಿಧಾನಸಭಾ ಕ್ಷೇತ್ರದಲ್ಲಿ
ನಮ್ಮ ಸಿದ್ದರಾಮಯ್ಯನವರು ಒಂದು 5 ಗ್ಯಾರಂಟಿ ಕೊಟ್ಟಿದ್ದರಿಂದ ನಮ್ಮ ಹೆಂಗಸರಿಗೆ ಬಹು ಖುಷಿಯಾಗಿದೆ. ಮನೆಯಲ್ಲಿ ಗಂಡಂದು ಇರಲಿ ಹೆಂಗಸರು ಇರಲಿ, ಅವರ ಒಂದೇ ಮಾತು, ನಾವು ಈ ಸಾರಿ ಮಾತ್ರ ಕಾಂಗ್ರೆಸ್ಗೆ ಓಟು ಕೊಡುದು ಪಕ್ಕ ಅಂತ. ಹೇಗೆ ಗೊತ್ತುಂಟ, ಅವರಿಗೆ ಗೊತ್ತುಂಟು. ಮೊನ್ನೊಂದು ಹೆಂಗಸರು ವಾಟ್ಸಪ್ನಲ್ಲಿ ಹಾಕ್ತಾರೆ, ಒಳ್ಳೆ ಕಾರ್ಯಕ್ರಮ ನೋಡಿಬೇಕಾದರೆ ಅವರು 2,000 ರೂಪಾಯಿ ಒಂದು ಸಣ್ಣ ಒಂದು ಚಿನ್ನದ ಸರ ಮಾಡಿದ್ದಾರೆ. ಅದು ನೋಡಿ, ಅವರು ಮೊದಲು ಎಷ್ಟು ದುಡಿತಾರೆ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಇದೊಂದು ನೋಡಿ, ಇದೊಂದು ಪ್ರಯತ್ನ, ಸಿಕ್ಕಿದಾನ ಕೂಡಿಟ್ಟು ಮಾಡುದು. ಇಂಥ ಯೋಜನೆಗಳು ನೋಡಿ, ಅಕ್ಕಿ ಎಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿ ಹಣ ಇತ್ತು ಅವ್ರ ಹತ್ರ, 500 ರೂಪಾಯಿ 200 ರೂಪಾಯಿ ಹೀಗೆ ಎಲ್ಲ. ಇದೊಂದು ನಾವು ಸಿದ್ದರಾಮಯ್ಯ ಕೊಟ್ಟ ಭಾಗ್ಯ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತದೆ. ಏನೇ ಇರಲಿ, ಈಗ 8 ಸಾರಿ ಏನೋ ನಾವು MP ಎಲೆಕ್ಷನ್ನಲ್ಲಿ ಸೋತದಂತ ಅಲ್ಲ, ಹೌದು. ಈ ಸಾರಿ ನಮಗೆ ಒಳ್ಳೆ ಒಂದು ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ, ಅದು ಸಹ ಬಿಲ್ಲಾಯಿ ಸಮಾಜದಿಂದ. ಏನೋ ಇರಲಿ, ಈ ಸಾರಿ ಎಲ್ಲರೂ ಒಂದು ಎಲ್ಲರೊಂದು ಹೇಳ್ದಿಲ್ಲ ನಾನು, BJP ಕೆಲವು ಜನ ಇಲ್ಲ ಈ ಸಾರಿ ಸ್ವಲ್ಪ ಮುಖವನ್ನು ನಮ್ಮ ಕಡೆ ನಗು ತೋರಿಸಿದ್ದಾರೆ. ಏಕೆ ಗೊತ್ತುಂಟ, ಅವರಿಗೆ ಸಹ ಗೊತ್ತಾಗಿದೆ ಈ BJPಯಲ್ಲಿ ಸರಿ ಗ್ಯಾಸಿನ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಸರಿ, ಆದರೆ ತಿನ್ನುವ ಆಹಾರಕ್ಕೆ ಸಹ GST ಹಾಕಿದ್ದಾರೆ. ಇದು ನಾವು ತಿಳಿದುಕೊಳ್ಳಬೇಕು. ಉಳ್ಳಾಲ ನಗರಸಭೆ ಸಹ ಇಲೆಕ್ಷನ್ ಉಂಟು ನೋಡಿ. ರಮೇಶನಿಗೆ ಒಂದು ಮಾಲೆ ಅಂತ ಆಗ್ತದೆ ನಾನು ಕಂಡು ಬರ್ತದೆ. ಏಕೆಂದ್ರೆ ಒಂದು ಗಳಿಗೆ ಪುರ್ಸೋತಿಲ್ಲ, ವಿಧಾನಸಭೆಯಿಂದ ಲಾಸ್ಟ್ಗೆ ನಗರಸಭೆಗೆ ಹೋಗ್ತಾರೆ ನೋಡಿ. ಅಷ್ಟು ಇಲೆಕ್ಷನ್ ಉಂಟು. ಎಲ್ಲಿ ಸಿಗ್ತದೆ ಇಂಥ ಭಾಗ್ಯ? ಏನೇ ಇರಲಿ, ದೇವರು ಕೊಟ್ಟ ಹೊರ ಅಂತ ಹೇಳಬೇಕು. ಅವರು ತೆಗೆದುಕೊಂಡ ಈ ಅಧ್ಯಕ್ಷಕ್ಕೆ ಒಳ್ಳೆ ಒಂದು ಮುಖ ನಗು ಇದ್ದಂತ ಹೇಳಿ ಅವಕಾಶಕ್ಕೆ ವಂದಿಸ್ತಾ 2 ಮಾತನ್ನು ಮುಗಿಸ್ತೇನೆ. ನಾನು ಪ್ರಪ್ರಥಮವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಗ್ರಾಮದ ಅಧ್ಯಕ್ಷರು, ಬೂತಿನ ಅಧ್ಯಕ್ಷರು, ಕಾರ್ಯಕರ್ತರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ಒಂದು ವಿಚಾರದಲ್ಲಿ ನಾವು ಈಗಾಗಲೇ ಜಯವನ್ನು ಗಳಿಸಿದ್ದೇವೆ. ಅದು ಯಾವ ವಿಚಾರ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಬಹುಮತವನ್ನ ನೀಡುತ್ತದೆ ಅನ್ನುವಂಥ ವಿಚಾರವನ್ನ ನಾನು ಇವತ್ತು ತಿಳಿಸಲಿಕ್ಕೆ ಇಷ್ಟಪಡುವಂಥದ್ದು. ಬಂಧುಗಳೇ, ಭಾರತೀಯ ಜನತಾ ಪಕ್ಷದವರ ಇಷ್ಟು ವರ್ಷದ ಕನಸು ಇತ್ತು ಹಿಂದುತ್ವ ಅಂತಕ್ಕಂಥ ವಿಚಾರ. ಪ್ರತಿಯೊಂದು ಚುನಾವಣೆಯಲ್ಲಿ ಹಿಂದುತ್ವವನ್ನು ಬಳಸಿಕೊಂಡು ಬರ್ತಾರೆ. ಆದರೆ ಈ ಬಾರಿ ಅಯೋಧ್ಯೆಯ ಶ್ರೀರಾಮನ ಮಂದಿರದ ವಿಚಾರವನ್ನು ತಗೊಂಡು ಬಂದರು. ಮೋದಿ ಅಲೆ ಈ ದೇಶದಲ್ಲಿ ಇವತ್ತು ಕಡಿಮೆ ಆಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 9 ಬಾರಿ ಬೆಂಗಳೂರಿಗೆ ಬಂದಿರತಕ್ಕಂತಹ ಮೋದಿ, ಅಮಿತ್ ಶಾ, ನಡ್ಡಾ ಇವರೆಲ್ಲರೂ ಕೂಡ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಗ್ಯಾರಂಟಿಗಾಗಿ, DK ಶಿವಕುಮಾರ್ ಅವರ ಗ್ಯಾರಂಟಿಗಾಗಿ 136 ಸ್ಥಾನವನ್ನ ನಮ್ಮ ಜನ ನಮಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬಹುಶಃ 25 ಸ್ಥಾನವನ್ನ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಗೆಲ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದೆ. ಒಂದು ಮಾತನ್ನು ಮಾತ್ರ ನೆನಪಿಟ್ಕೊಳ್ಬೇಕು ಕಾರ್ಯಕರ್ತರು, ಕೇವಲ ಅಲ್ಪಸಂಖ್ಯಾತ ಮುಸಲ್ಮಾನ್ ಸಮುದಾಯ, ಅಲ್ಪಸಂಖ್ಯಾತ ಕ್ರೈಸ್ತ ಸಮುದಾಯ ಮಾತ್ರ ಕಾಂಗ್ರೆಸ್ಸಿಗರಲ್ಲ, ಹಿಂದೂಗಳು ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನುವಂಥ ವಿಚಾರವನ್ನು ದಯವಿಟ್ಟು ನೆನಪಿಸಬೇಕು. ನಾವೊಂದು ಕೆಲವು ಸಲ ನಮಗೆ ಕೇಳುವಾಗ ಬೇಸರ ಆಗ್ತಾ ಇದೆ. ಹಿಂದೂಗಳು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲ, ಎಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲ. ಹಿಂದೂಗಳು ಅಂತ ಹೇಳಿದ್ರೆ ಜಾತ್ಯತೀತ ಭಾವನೆಯ ಹಿಂದೂ ಯಾರು ಇದ್ದಾನ ಅವ ಜಾತ್ಯತೀತ ಕಾಂಗ್ರೆಸ್ನ ಕಾರ್ಯಕರ್ತ, ಮತದಾರ ಕೂಡ ಹೌದು ಅನ್ನೋದನ್ನ ನೆನಪಿನಟ್ಟಿಟ್ಟುಕೊಡ್ಬೇಕು. ಹೀಗೆ ಮುಂದುವರಿದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೂ ಆಗಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಒಂದೇ ಕಡೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾದರೂ ಆಗಬಹುದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮಾತನಾಡುವಾಗ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕು. ನಾವೆಲ್ಲರೂ ಕೂಡ ಸಂಘಟಿತವಾಗಿ ಹೋರಾಟ ಮಾಡಿ ಎಲ್ಲರೂ ಕೂಡ ಕಾಂಗ್ರೆಸ್ಗಾಗಿ
ಇನ್ನೂ ಕೂಡ ಪ್ರಯತ್ನವನ್ನು ಮಾಡೋಣ. ಯಾವತ್ತೂ ಕೂಡ ನಾವು ಜಾತ್ಯತೀತವಾಗಿ ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಇನ್ನಿತರ ಯಾರೇ ಇರ್ಬೋದು, ಅಣ್ಣ ತಮ್ಮಂದಿರಾಗಿ ಬದುಕಬೇಕು. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆದಾಗ ಸಂಘಟಿತವಾಗಿ ನಾವು ಹೋರಾಟವನ್ನು ಮಾಡಬೇಕು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಬಹುಶಃ ಮುಂದಿನ ದಿನ ರಮೇಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ 14 ಗ್ರಾಮದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಜಾತಿಯವರನ್ನು ಸೇರಿಸಿಕೊಂಡು ನಮ್ಮ ಬೂತ್ ಕಮಿಟಿ, ಬೂತ್ ಲೆವೆಲ್ ಏಜೆಂಟ್, ಗ್ರಾಮದ ಅಧ್ಯಕ್ಷ, ವಲಯ ಅಧ್ಯಕ್ಷ ಎಲ್ಲವನ್ನೂ ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನ ಸನ್ಮಾನ್ಯ ರಮೇಶ್ ಶೆಟ್ಟಿ ಅವರು ಹೇಳಿದ್ದಾರೆ. ತಮ್ಮ ಜೊತೆಯಲ್ಲಿ ನಾವು ಕೂಡ ಬರ್ತೇವೆ. ಈ ಸಂಘಟನೆಯನ್ನು ಬಲಪಡಿಸೋಣ. ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬೋಣ. ಕಾರ್ಯಕರ್ತರು ಎಲ್ಲರಿಗೂ ಕೂಡ, ಅದರಲ್ಲಿಯೂ ವಿಶೇಷವಾಗಿ ಪ್ರಕಾಶ್ ಕುಂಪಲ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ಕೊಲ್ಯಾದಿಂದ ಉಳ್ಳಾಲ ಹಬ್ಬಕ್ಕೆ ಸರ್ಕಲ್ನವರೆಗೆ ವಿಶಿಷ್ಟವಾದ ರೀತಿಯಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಿ ಒಂದು ರೀತಿಯಲ್ಲಿ ಜನರನ್ನ ಬಡಿದೆಬ್ಬಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕಾಗಿ ನಾನು ಉಳ್ಳಾಲ ವಲಯ ಕಾಂಗ್ರೆಸ್ನ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ನಡೆದ ಲೋಕಸಭಾ ಚುನಾವಣೆಯ ಕೆಲಸದಲ್ಲಿ ಸಂದರ್ಭದಲ್ಲಿ ರಾತ್ರಿ ಹಗಲಿಂದ ದುಡಿದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿನಂದನೆ ಸಭೆಯನ್ನು ಏರ್ಪಡಿಸಿದ ಈ ಕ್ಷಣದಲ್ಲಿ ಈ ವೇದಿಕೆಯಲ್ಲಿರುವ ಬ್ಲಾಕ್ನ ಅಧ್ಯಕ್ಷರೇ ಹಾಗೂ ನಮ್ಮ ಹಿರಿಯ ಕಾಂಗ್ರೆಸ್ಸಿಗರಾದ ಕೋಚಲ್ ಇಬ್ರಾಹಿಂರವರೇ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ನಾಯಕರೇ ಹಾಗೂ ಪಕ್ಷದ ಬೆನ್ನೆಲುಬಂತಾದ ಕಾರ್ಯಕರ್ತರೇ, ಇಂಥ ಅಭಿನಂದನೆ ಸಭೆಯಲ್ಲಿ ಎಲ್ಲರೂ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ನಮ್ಮ ಪಕ್ಷವನ್ನು ಬಲಪಡಿಸಬೇಕು. ಹಾಗೆ ನಮ್ಮ ಕಾರ್ಯಕರ್ತರಿಗೆ ನಿಜವಾಗಿಯೂ ಅವರು ಕೊಟ್ಟ ಅವರು ಎದುರುಗಡೆ ಇಲ್ಲದಿದ್ದರೂ ನಿಜವಾಗಿ ಅವರಿಗೆ ನಾವು 100ಕ್ಕೆ 100 ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಹಾಗೆ ನಮ್ಮ ಬ್ಲಾಕ್ನಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ಪಕ್ಷದ ಅಧ್ಯಕ್ಷರು, ಇನ್ನಿತರ ನಾಯಕರು, ಎಲ್ರಿಗೂ ಕಾರ್ಯಕರ್ತರಿಗೂ ಎಲ್ರಿಗೂ ಆ ದೇವರು ಒಳ್ಳೆಯ ಆಶೀರ್ವಾದ ಮಾಡಲಿ. ಇನ್ನು ಪಕ್ಷ ಬೆಳೆಯುವಲ್ಲಿ ನಾವು ಒಂದು ಜಾತಿ ಮತ ಬೇಡ, ನಮಗೆ ಅಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಂತೆ ನಮ್ಮಲ್ಲಿ ಭೇದ ಭಾವ ಬೇಡ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡುವಂತ ಹೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಫಿರೋಜ್ ಮಲ್ಲಾನ್ ಅವರಿಂದ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ದಕ್ಷಿಣ ಕನ್ನಡ ಲೋಕಸಭೆಯ ಚುನಾವಣೆಯ ಫಲಿತಾಂಶದ ಮುಂಚೆನೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಕೊನೆಯ ಗಳಿಗೆ ಧನ್ಯವಾದ ಹೇಳುವಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಫಲಿತಾಂಶದ ಮುಂಚೆನೆ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರನ್ನು ಕರೆದು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದಂತ ಬ್ಲಾಕ್ ಕಾಂಗ್ರೆಸ್ ಖಂಡಿತವಾಗಿಯೂ ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಬ್ಲಾಕಿನ ಅಧ್ಯಕ್ಷ ಅಂತ ನಮ್ಮೆಲ್ಲರ ನಾಯಕರುಗಳಂತ ರಮೇಶ್ ಶೆಟ್ಟಿ ಬೋಲೆರವನ್ನು ಕೂಡ ನಾನು ಈ ಒಂದು ಬ್ಲಾಕಿನ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಟ್ಟಿಗೆ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿ ಇಲ್ಲಿಂದ ನಿರ್ಗಮಿಸಿದಂತ ಮಾಜಿ ಬ್ಲಾಕಿನ ಅಧ್ಯಕ್ಷರು, ಮೂಡದ ಅಧ್ಯಕ್ಷ ಅಂತ ಸದಾಶಿವರನ್ನು ಕೂಡ ನಾನು ಬ್ಲಾಕಿನ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮೆಲ್ಲರ ಹಿರಿಯ ನಾಯಕರು ವೇದಿಕೆಯಲ್ಲಿ ಇವತ್ತು ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಎಲ್ಲರಿಗೂ ಅಭಿನಂದನೆಯನ್ನು ಹೇಳಿದಂತ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಹಾಗೂ ಮೂಡದ ಮಾಜಿ ಅಧ್ಯಕ್ಷರು, ಪ್ರಿಯದರ್ಶಿನಿ ಇದರ ಅಧ್ಯಕ್ಷ ಅಂತ ಇಬ್ರಾಹಿಂ ಕೋಡಿಜಾಲ್ ಕೂಡ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾರ್ಯಕ್ರಮವನ್ನು ಚಂದಗೊಳಿಸಿದ ಅವರನ್ನು ಕೂಡ ನಾನು ಈ ಒಂದು ಬ್ಲಾಕಿನ ಪರವಾಗಿ ಅವರನ್ನು ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರೊಟ್ಟಿಗೆ ಉಳ್ಳಾಲ ಬ್ಲಾಕಿಗೆ ಇನ್ಚಾರ್ಜ್ ಆಗಿ ನೇಮಕೊಂಡಂತ ದೇವದಾಸ್ ಭಂಡಾರಿ ಅವರು ನಮ್ಮ ಜೊತೆ ಇದ್ದು ಅವರನ್ನು ಕೂಡ ಬ್ಲಾಕಿನ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಟ್ಟಿಗೆ ಬ್ಲಾಕಿನ ಉಪಾಧ್ಯಕ್ಷ ದಿನೇಶ್ ಭಟ್ನಾಕರ್ ಅವರು ಕೂಡ ನಮ್ಮ ಜೊತೆ ಇದೆ, ಅವರನ್ನು ಕೂಡ ನಾನು ಉಳ್ಳಾಲ ಬ್ಲಾಕಿನ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಟ್ಟಿಗೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಪ್ರಧಾನ ಕಾರ್ಯದರ್ಶಿ ಅಂತ ಡೆನ್ನಿಸ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಬ್ಲಾಕಿನ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಟ್ಟಿಗೆ ಬ್ಲಾಕಿನ ಇನ್ನೋರ್ವ ಉಪಾಧ್ಯಕ್ಷ ಅಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೂಡ ಅಂತ ದಿನೇಶ್ ಅವರು ಕೂಡ ನಮ್ಮ ಜೊತೆ ಇದ್ರು, ಅವರಿಗೂ ಕೂಡ ನಾನು ಬ್ಲಾಕಿನ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಟ್ಟಿಗೆ
ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿ ಈ ಒಂದು ಪಕ್ಷದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಬಹಳಷ್ಟು ಶ್ರಮ ಪಟ್ಟಂತ ಉಳ್ಳಾಲ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿ ಅಂತ ರೈಮಾನ್ ಕೋರ್ಜಾಲ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರೊಟ್ಟಿಗೆ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಂತ ರೈಮಾನ್ ಕೋರ್ಜಾಲ್ ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ಬ್ಲಾಕಿನ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಅದರೊಟ್ಟಿಗೆ ಕಿಸಾನ್ ಘಟಕ ಅಧ್ಯಕ್ಷ ಅಂತ ಪುರುಷೋತ್ತಮರವರು, ಹಿಂದುಳಿದ ಘಟಕ ಅಧ್ಯಕ್ಷ ಅಂತ ದೀಪಕ್ ಬಿಲಾಲ್ ರವರು, ಭೂ ನ್ಯಾಯಾಲಯ ಮಂಡಳಿಯ ಸದಸ್ಯ ಅಂತ ಚಂಚಲಾಕ್ಷಿ ಮೇಡಮ್ ರವರು, ಅದರೊಟ್ಟಿಗೆ ಮಾಜಿ ಗ್ರಾಮ ಅಧ್ಯಕ್ಷರು ಹಾಗೂ ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ನಜರ್ ಶಾ ಪಟೇಲ್ ಅವರು ವೇದಿಕೆಯಲ್ಲಿದ್ದರು. ಅವರಿಗೂ ಕೂಡ ನಾನು ಈ ಒಂದು ಬ್ಲಾಕಿನ ಪರವಾಗಿ ಧನ್ಯವಾದ ಹೇಳಿಕೊಳ್ಳುತ್ತಾ, ಅದರೊಟ್ಟಿಗೆ ಪ್ರಧಾನವಾಗಿ ಬ್ಲಾಕಿನ ಮುಂಭಾಗದಲ್ಲಿರುವಂತ ಎಲ್ಲ ಇವತ್ತು ಸೇರಿದಂತ ಎಲ್ಲ ನಾಯಕರು, ದಯವಿಟ್ಟು ಯಾರ ಹೆಸರು ಹೇಳದೇ ಇರುವಂತ ವ್ಯಕ್ತಿಗಳು ಯಾರು ಕೂಡ ವೇದಿಕೆ ಮುಂಭಾಗದಲ್ಲಿಲ್ಲ. ಎಲ್ಲರೂ ಕೂಡ ಬ್ಲಾಕಿನಲ್ಲಿ ವಿವಿಧ ಘಟಕದಲ್ಲಿ ವಿವಿಧ ಬ್ಲಾಕಿನಲ್ಲಿ ಬೂತಿನಲ್ಲಿರುವಂತಹ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಎಲ್ಲರನ್ನೂ ಒಂದೇ ವಾಕ್ಯದಲ್ಲಿ ಉಳ್ಳಾಲ ಬ್ಲಾಕಿನ ಪರವಾಗಿ ನಾನು ಅವರೆಲ್ಲರನ್ನೂ ಕೂಡ ಅವರಿಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್.